ಹರೇ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶುರು ಮಾಡ್ಲಾ? ಮಾಡಿ ಮಾತಾಜಿ ಮಾಡಿ. ಹರೇ ಕೃಷ್ಣ. ಎಲ್ಲರಿಗೂ ಕೃಷ್ಣ ದೇವೋತ್ತಮ ಪರಮ ಪುರುಷ ಪುಸ್ತಕ ಓದುವ ತರಗತಿಗೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ನಾವು ಇದನ್ನು ಆಯೋಜಿಸಿದಂತ ಶ್ರೀ ರಾಧಾ ಗೋವಿಂದ ಮಂದಿರ ಇಸ್ಕಾನ್ ಅವರಿಗೆ ನಮ್ಮ ಒಂದು ನಮನೆಯನ್ನು ಸಲ್ಲಿಸೋಣ. ಪ್ರಾರ್ಥನೆಯೊಂದಿಗೆ ಈ ತರಗತಿಯನ್ನ ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕಥಾಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಓಂ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ತರಗತಿಗೆ ಸ್ವಾಗತ. ನಾವು ಮೊದಲ ಹರೇ ಕೃಷ್ಣ ಮಾತಾಜಿ ನನ್ನನ್ನು ಪೋಸ್ಟ್ ಮಾಡಿ ಮಾತಾಜಿ. ಮಾಡ್ತೀನಿ. ನಾನು ಹ್ಯಾಂಡ್ ರೈಸ್ ಮಾಡ್ಬೇಕಾ ಮಾತಾಜಿ? ಬೇಡ ಬೇಡ ಬೇಡ. ಸಿಕ್ಕಿತಾ? ಆಯ್ತಲ್ಲ? ಎಸ್ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಇದು ಒಂದು ಕೀರ್ತನೆಯನ್ನ ಅದು ಮಾಡೋಣ. ಅದು ಕೃಷ್ಣ ಕೃಷ್ಣ ಇದೆಯಲ್ಲ. ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ 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 ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಶ್ರೀರಾಮ ಶ್ರೀರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ.
ರಾಮ ರಾಘವ ರಾಘವ ರಕ್ಷ ರಕ್ಷ ಮಾಂ, ಮಾಂ, ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇವತ್ತು 61ನೇ ಅಧ್ಯಾಯ ಮಾತಾಜಿ. 61 470 ಪೇಜ್ ಬರುತ್ತೆ ನೋಡಿ ಮಾತಾಜಿ. ಮಾತಾಜಿ ಓಕೆ ಮಾತಾಜಿ. ಇಲ್ಲಿಂದ ಅಲ್ಲಿ ಚಿತ್ರಲೇಖೆ ಇದಿದೆಲ್ಲ ಕೆಳಗಡೆ ಮಾತಾಜಿ, ಮೇಲೆ ಚಿತ್ರಲೇಖೆಗೆ ಅಂತಿದೆಲ್ಲ, ಹಾ ಇಲ್ಲಿಂದ ಇಲ್ಲಿ ಮಾಡಿ. ಚಿತ್ರಲೇಖೆಯು ಇದೆಲ್ಲ ಧನ್ಯವಾದ ಮಾತಾಜಿ. ಓದಿಸುದ ಮಾತಾಜಿ, ಸ್ಟಾರ್ಟ್ ಮಾಡುದು. ಹಾ ಮಾಡಿ ಮಾತಾಜಿ. ನಾನು ಆಲ್ಫಾಬೆಟ್ ವೈಸ್ ನಿಮ್ಗೆ ಓದಿಸ್ತೀನಿ. ಈಗ ಗಾಯತ್ರಿ ದೇವಿ ಮಾತಾಜಿ ಓದಿ. ಗಾಯತ್ರಿ ದೇವಿ ಮಾತಾಜಿ ಓದ್ತೀರ? ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ನೋಡಿ ಇಲ್ಲಿ ಚಿತ್ರಲೇಖೆಯು ಮಹಾಯೋಗಿನಿ. ಹರೇ ಕೃಷ್ಣ. ಚಿತ್ರಲೇಖೆಯು ಮಹಾಯೋಗಿನಿ. ಅವರಿಬ್ಬರಲ್ಲಿ ಯಾರು ಅನಿರುದ್ಧನನ್ನು ನೋಡದಿದ್ದರೂ, ಅವನ ಹೆಸರು ತಿಳಿದಿರದಿದ್ದರೂ ಚಿತ್ರಲೇಖೆಗೆ ಚಿತ್ರವನ್ನು ಗುರುತಿಸುತ್ತಲೇ ಅದು ಕೃಷ್ಣನ ಒಬ್ಬ ಮೊಮ್ಮಗ ಅನಿರುದ್ಧನ ಚಿತ್ರವೆಂದು ಅರ್ಥವಾಯಿತು. ಆ ರಾತ್ರಿಯೇ ಅವಳು ಆಕಾಶದಲ್ಲಿ ಪ್ರಯಾಣ ಮಾಡಿ ಸ್ವಲ್ಪ ಕಾಲದಲ್ಲಿಯೇ ಅವಳು ಕೃಷ್ಣನು ಬಹು ಚೆನ್ನಾಗಿ ರಕ್ಷಿಸುತ್ತಿದ್ದ ದ್ವಾರಕಾನಗರಿಯನ್ನು ತಲುಪಿದಳು. ಅರಮನೆಯನ್ನು ಪ್ರವೇಶಿಸಿ ತನ್ನ ಮಲಗುವ ಕೋಣೆಯಲ್ಲಿ ಶ್ರೀಮಂತವಾದ ಹಾಸಿಗೆಯಲ್ಲಿ ನಿದ್ರೆ ಮಾಡುತ್ತಿದ್ದ ಅನಿರುದ್ಧನನ್ನು ನೋಡಿದಳು. ಉಷೆಯು ತಾನು ಬಯಸಿದ್ದ ಗಂಡನನ್ನು ನೋಡಲು ಸಾಧ್ಯವಾಗುವಂತೆ ತನ್ನ ಯೋಗಶಕ್ತಿಯಿಂದ ಚಿತ್ರಲೇಖೆಯು ಅನಿರುದ್ಧನು ನಿದ್ರೆ ಮಾಡುತ್ತಿದ್ದಂತೆಯೇ ಶೋಣಿತಪುರಕ್ಕೆ ಕರೆತಂದಳು. ಅವನನ್ನು ನೋಡುತ್ತಲೇ ಉಷೆಯ ಮನಸ್ಸು ಸಂತೋಷದಿಂದ ಅರಳಿತು. ಅವಳು ಅನಿರುದ್ಧನ ಸಹವಾಸದಲ್ಲಿ ಬಹು ತೃಪ್ತಿಯನ್ನು ಪಡೆದಳು. ಉಷಾ ಮತ್ತು ಚಿತ್ರಲೇಖೆಯರಿದ್ದ ಅರಮನೆಯು ಎಷ್ಟು ಭದ್ರವಾಗಿತ್ತೆಂದರೆ ಯಾವ ಗಂಡಸಾಗಲಿ ಅದರೊಳಗೆ ನೋಡುವುದಕ್ಕಾಗಲಿ ಅದನ್ನು ಪ್ರವೇಶಿಸುವುದಕ್ಕಾಗಲಿ ಸಾಧ್ಯವಿರಲಿಲ್ಲ. ಉಷಾ ಮತ್ತು ಅನಿರುದ್ಧರು ಅರಮನೆಯಲ್ಲಿ ಒಟ್ಟಗಿದ್ದರು. ಅನಿರುದ್ಧನಲ್ಲಿ ಉಷೆಯ ಪ್ರೇಮ ನಾಲ್ಮುಡಿಯಾಗಿ ಅದರ ನಾಲ್ಮುಡಿಯಾಯಿತು. ತನ್ನ ಬೆಲೆಬಾಳುವ ಉಡುಪುಗಳು, ಹೂಗಳು, ಹಾರಗಳು, ಸುಗಂಧಗಳು ಮತ್ತು ಧೂಪಗಳಿಂದ ಉಷೆಯು ಅನಿರುದ್ಧನನ್ನು ಸಂತೋಷಪಡಿಸಿದಳು. ಅವನ ಹಾಸಿಗೆಯ ಪಕ್ಕದಲ್ಲಿಯೇ ಹಾಲು ಮತ್ತು ಶರಬತ್ತಿನಂತಹ ಪಾನೀಯಗಳು ಮತ್ತು ಅಗಿಯುವ ಅಥವಾ ನುಂಗುವ ತಿನ್ನುವ ಪದಾರ್ಥಗಳು, ಹೀಗೆ ವಾಸಕ್ಕೆ ಅಗತ್ಯವಾದ ವಸ್ತುಗಳೆಲ್ಲ ಇದ್ದವು. ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಮಧುರವಾದ ಮಾತುಗಳಿಂದ ಮತ್ತು ಆದರ ಪೂರ್ವಕ ಸೇವೆಯಿಂದ ಅವನನ್ನು ಸಂತೋಷಪಡಿಸಿದಳು. ಅವನು ದೇವೋತ್ತಮ ಪುರುಷ ಎನ್ನುವಂತೆ ಉಷೆಯು ಅನಿರುದ್ಧನನ್ನು ಪೂಜಿಸಿದಳು. ಅವಳ ಶ್ರೇಷ್ಠವಾದ ಸೇವೆಯಿಂದ ಅನಿರುದ್ಧನು ಬೇರೆಲ್ಲವನ್ನು ಮರೆಯುವಂತೆ ಉಷೆಯು ಮಾಡಿದಳು. ಅವನ ಪ್ರೇಮವು ಬೇರೆಡೆಗೆ ತಿರುಗದಂತೆ ತನ್ನತ್ತ ಸೆಳೆದುಕೊಳ್ಳುವುದರಲ್ಲಿ ಯಶಸ್ವಿಯಾದಳು. ಪ್ರೇಮ ಮತ್ತು ಸೇವೆಗಳ ಈ ವಾತಾವರಣದಲ್ಲಿ ಅನಿರುದ್ಧನು ಬಹುಮಟ್ಟಿಗೆ ತನ್ನನ್ನೇ ಮರೆತು ಬಿಟ್ಟನು. ತನ್ನ ಮನೆಯನ್ನು ಬಿಟ್ಟು ಎಷ್ಟು ದಿನಗಳಾದವು ಎಂದೂ ಅವನಿಗೆ ನೆನಪಿರಲಿಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಗೀತಾಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಾಲಕ್ರಮೇಣ ಉಷೆಯ ಕೆಲವು ದೇಹ ಲಕ್ಷಣಗಳಿಂದ ಅವಳು ಪುರುಷನೊಡನೆ ಇದ್ದಾಳೆ ಎನ್ನುವುದು ಕಾಣುವಂತಾಯಿತು. ಈ ಲಕ್ಷಣಗಳು ಎಷ್ಟು ಎದ್ದು ಕಾಣುತ್ತಿದ್ದವೆಂದರೆ ಅವುಗಳನ್ನು ಯಾರಿಂದಲೂ ಮರೆಮಾಡುವುದು ಸಾಧ್ಯವಿರುವಂತಿರಲಿಲ್ಲ. ಅನಿರುದ್ಧನ ಸಹವಾಸದಲ್ಲಿ ಉಷೆಯು ಉಲ್ಲಾಸದಿಂದಿರುತ್ತಿದ್ದಳು. ಆದರೆ ಅವಳಿಗೆ ತೃಪ್ತಿ ಎನ್ನುವುದೇ ಇರಲಿಲ್ಲ. ಮನೆ ವಾರ್ತೆಯವರು, ಕಾವಲುಗಾರರು ಅವಳ ಪುರುಷನೊಂದಿಗಿದ್ದಾಳೆ ಎಂದು ಸುಲಭವಾಗಿ ಊಹಿಸಬಹುದಾಗಿತ್ತು. ಇನ್ನು ತಡಮಾಡದೆ ಅವರೆಲ್ಲರೂ ಬಾಣಾಸುರನಿಗೆ ವಿಷಯವನ್ನು ತಿಳಿಸಿದರು. ವೈದಿಕ ಸಂಸ್ಕೃತಿಯಲ್ಲಿ ಮದುವೆ ಇಲ್ಲದ ಹುಡುಗಿಯು ಪುರುಷನೊಂದಿಗಿರುವುದು ಕುಟುಂಬಕ್ಕೆ ಬಹುದೊಡ್ಡ ಅಪಮಾನ. ಆದುದರಿಂದ ಉಸ್ತುವಾರಿಗಾರನು ಉಷೆಯಲ್ಲಿ ಒಂದು ನಾಚಿಕೆಗೀಡಾಗುವಂತಹ ಸಹವಾಸವನ್ನು ಸೂಚಿಸುವ ಲಕ್ಷಣಗಳು ಕಾಣುತ್ತಿದ್ದವು ಎಂದು ತಿಳಿಸಿದನು. ಯಾವ ಯುವಕನು ಪ್ರವೇಶಿಸದಂತೆ ತಾವು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆಯನ್ನು ಹಾಕಿಕೊಂಡು ಕಾಯುತ್ತಿದ್ದರೆಂದೂ ಮನೆಯನ್ನು ಕಾಯುವ ಕೆಲಸದಲ್ಲಿ ತಮ್ಮಿಂದ ಎಳ್ಳಷ್ಟು ಅಲಕ್ಷ್ಯವಾಗಿಲ್ಲವೆಂದು ಸೇವಕರು ತಮ್ಮ ಒಡೆಯನಿಗೆ ತಿಳಿಸಿದರು. ಅವರು ಎಷ್ಟು ಎಚ್ಚರದಿಂದಿರುತ್ತಿದ್ದರೆಂದರೆ ಯಾವ ಗಂಡಸು ಒಳಗೆ ಏನು ನಡೆಯುತ್ತಿತ್ತು ಎಂದು ನೋಡುವಂತಿರಲಿಲ್ಲ. ಆದುದರಿಂದ ಅವಳಿಗೆ ಹೇಗೆ ಕಳಂಕ ಬಂದಿತೆಂದು ಅವರಿಗೆ ಆಶ್ಚರ್ಯವಾಯಿತು. ಇದರ ಕಾರಣವನ್ನು ಕಂಡುಹಿಡಿಯಲು ಅವರಿಗೆ ಸಾಧ್ಯವಾಗಿದ್ದರಿಂದ
ಸಂಪೂರ್ಣ ಸ್ಥಿತಿಯನ್ನು ತಮ್ಮ ಒಡೆಯನ ಮುಂದಿಟ್ಟರು. ತನ್ನ ಧನ್ಯವಾದ ಮಗಳು ಉಷೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದಗಳು. HG ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ತನ್ನ ಮಗಳು ಉಷೆಯು ಕನ್ಯತ್ವವನ್ನು ಕಳೆದುಕೊಂಡಿದ್ದಾಳೆ ಎಂದು ತಿಳಿದಾಗ ಬಾಣಾಸುರನ ಮನಸ್ಸಿಗೆ ಆಘಾತವಾಯಿತು. ಇದರಿಂದ ಅವನಿಗೆ ಬಹು ದುಃಖವಾಯಿತು. ವಿಳಂಬ ಮಾಡದೆ ಅವನು ಉಷೆಯ ವಾಸ ಮಾಡುತ್ತಿದ್ದ ಅರಮನೆಗೆ ಧಾವಿಸಿದನು. ಅಲ್ಲಿ ಉಷಾ ಮತ್ತು ಅನಿರುದ್ಧರು ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದುದನ್ನು ಕಂಡನು. ಒಟ್ಟಿಗೆ ಇದ್ದ ಉಷಾ ಮತ್ತು ಅನಿರುದ್ಧರಿಬ್ಬರು ಬಹು ಸುಂದರವಾಗಿ ಕಂಡರು. ಏಕೆಂದರೆ ಅನಿರುದ್ಧನು ಪ್ರದ್ಯುಮ್ನನ ಮಗನಾಗಿದ್ದನು. ಪ್ರದ್ಯುಮ್ನನು ಸ್ವತಃ ಮನ್ಮಥನಾಗಿದ್ದನು. ತನ್ನ ಮಗಳು ಮತ್ತು ಅನಿರುದ್ಧ ಒಳ್ಳೆಯ ಜೋಡಿಯಾಗುತ್ತಾರೆ ಎನ್ನುವುದನ್ನು ಬಾಣಾಸುರನು ಕಂಡನು. ಆದರೆ ಕುಟುಂಬದ ಪ್ರತಿಷ್ಠೆಗಾಗಿ ಅವನು ಇದನ್ನು ಇಷ್ಟಪಡಲಿಲ್ಲ. ಯುವಕನು ಯಾರು ಎಂದು ಬಾಣಾಸುರನಿಗೆ ಅರ್ಥವಾಗಲಿಲ್ಲ. 3 ಲೋಕಗಳಲ್ಲಿಯೂ ಅನಿರುದ್ಧನಿಗಿಂತ ಸುಂದರನಾದವನನ್ನು ಉಷೆಯು ಆರಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಎನ್ನುವುದನ್ನು ಅವನು ಅರ್ಥ ಮಾಡಿಕೊಂಡನು. ಅನಿರುದ್ಧನ ದೇಹವು ಕಾಂತಿಯುತವಾಗಿತ್ತು. ಅವನದು ಶ್ಯಾಮಲ ವರ್ಣ. ಅವನು ಪೀತಾಂಬರವನ್ನುಟ್ಟಿದ್ದನು. ಅವನ ಕಣ್ಣುಗಳು ಕಮಲ ದಳಗಳಂತಿದ್ದವು. ಅವನ ಬಾಹುಗಳು ಉದ್ದವಾಗಿದ್ದವು. ಅವನಿಗೆ ಸೊಗಸಾದ ನೀಲಿ ಛಾಯೆಯ ಗುಂಗುರು ಕೂದಲಿತ್ತು. ಹೊಳೆಯುತ್ತಿದ್ದ ಅವನ ಕಿವಿಯ ಆಭರಣಗಳ ಪ್ರಕಾಶಮಾನ ಕಿರಣಗಳು ಅವನ ತುಟಿಗಳ ಮೇಲಿನ ಮಂದಹಾಸವು ಮನಸ್ಸನ್ನು ಬಹು ಸೆರೆ ಹಿಡಿಯುವಂತಿದ್ದವು. ಆದರೂ ಬಾಣಾಸುರನಿಗೆ ಬಹು ಸಿಟ್ಟು ಬಂದಿತು. ಬಾಣಾಸುರನು ಅವನನ್ನು ಕಂಡಾಗ ಅನಿರುದ್ಧನು ಉಷೆಯೊಡನೆ ಆಟವಾಡುತ್ತಿದ್ದನು. ಅನಿರುದ್ಧನು ಸೊಗಸಾದ ಉಡುಪನ್ನು ಧರಿಸಿದ್ದನು. ಉಷೆಯು ಅವನಿಗೆ ಬಗೆ ಬಗೆಯ ಸುಂದರ ಪುಷ್ಪಗಳ ಹಾರಗಳನ್ನು ಹಾಕಿದ್ದಳು. ಹೆಂಗಸ ಸ್ತನಗಳ ಮೇಲೆ ಹಚ್ಚುವ ಕೆಂಪು ಕುಂಕುಮದ ಚುಕ್ಕೆಗಳು ಅವನ ಹಾರದ ಮೇಲೆ ಅಲ್ಲಲ್ಲಿ ಕಾಣುತ್ತಿದ್ದವು. ಉಷೆಯು ಅವನನ್ನು ಆಲಂಗಿಸಿಕೊಂಡಿದ್ದಳು ಎಂದು ಇದರಿಂದ ಸೂಚಿತವಾಗುತ್ತಿತ್ತು. ತನ್ನ ಎದುರಿನಲ್ಲಿಯೂ ಅನಿರುದ್ಧನು ಉಷೆಯ ಮುಂದೆ ಶಾಂತವಾಗಿ ಕುಳಿತಿದ್ದುದನ್ನು ಕಂಡು ಬಾಣಾಸುರನಿಗೆ ಆಶ್ಚರ್ಯವಾಯಿತು. ಆದರೆ ತನ್ನ ಭಾವಿ ಮಾವನಿಗೆ ಸಂತೋಷವಾಗಿರಲಿಲ್ಲ. ತನ್ನ ಮೇಲೆ ಆಕ್ರಮಣ ಮಾಡಲು ಬಹುಮಂದಿ ಸೈನಿಕರನ್ನು ಅರಮನೆಯಲ್ಲಿ ಸೇರಿಸುತ್ತಿದ್ದ ಎಂದು ಅನಿರುದ್ಧನಿಗೆ ಗೊತ್ತಿತ್ತು. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಗೀತಾ ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬೇರೆ ಯಾವ ಆಯುಧವು ಕಾಣದಿದ್ದುದರಿಂದ ಅಲ್ಲೇ ಅಲ್ವಾ ಮಾತಾಜಿ? ಹೌದು ಮಾತಾಜಿ. ಕಾಣದಿದ್ದುದರಿಂದ ಅನಿರುದ್ಧನು ಒಂದು ದೊಡ್ಡ ಕಬ್ಬಿಣದ ಸರಳನ್ನು ತೆಗೆದುಕೊಂಡು ಬಾಣಾಸುರ ಮತ್ತು ಅವನ ಸೈನಿಕರ ಮುಂದೆ ನಿಂತನು. ತನ್ನ ಮೇಲೆ ಆಕ್ರಮಣ ಮಾಡಿದರೆ ಕಬ್ಬಿಣದ ಸರಳಿನಿಂದ ಸೈನಿಕರನ್ನು ಹೊಡೆದು ನೆಲಕ್ಕೆ ಉರುಳಿಸುವೆನೆಂದು ಸ್ಪಷ್ಟಪಡಿಸುವಂತೆ ಅವನು ದೃಢವಾಗಿ ನಿಂತನು. ಬಾಣಾಸುರ ಮತ್ತು ಅವನೊಡಗಿದ್ದ ಸೈನಿಕರಿಗೆ ಆ ಹುಡುಗನು ತನ್ನ ಸರಳಿನೊಂದಿಗಿರುವ ಮೃತ್ಯು ದೇವತೆಯಂತೆ ಕಂಡನು. ಬಾಣಾಸುರನ ಅಪ್ಪಣೆಯಂತೆ ಎಲ್ಲ ಕಡೆಯಿಂದ ಸೈನಿಕರು ಅವನನ್ನು ಮುತ್ತಿ ಸೆರೆ ಹಿಡಿಯಲು ಪ್ರಯತ್ನಿಸಿದರು. ಅವರು ತನ್ನ ಬಳಿಗೆ ಬಂದಾಗ ಅನಿರುದ್ಧನು ಅವರನ್ನು ಸರಳಿನಿಂದ ಹೊಡೆದು ಅವರ ತಲೆಗಳು, ಕೈಕಾಲುಗಳು ಮತ್ತು ತೊಡೆಗಳನ್ನು ಮುರಿದನು. ಅವರು ಒಬ್ಬರ ನಂತರ ಒಬ್ಬರು ನೆಲಕ್ಕೆ ಬೀಳತೊಡಗಿದರು. ರಣಹದ್ದುಗಳ ತಂಡದ ನಾಯಕನು ಬಗಳುವ ನಾಯಿಗಳಲ್ಲಿ ಒಂದಾದ ಮೇಲೊಂದನ್ನು ಕೊಲ್ಲುವಂತೆ ಅನಿರುದ್ಧನು ಅವರನ್ನು ಕೊಂದನು. ಈ ರೀತಿಯಲ್ಲಿ ಅನಿರುದ್ಧನು ಅರಮನೆಯಿಂದ ತಪ್ಪಿಸಿಕೊಂಡನು. ಬಾಣಾಸುರನಿಗೆ ಹಲವು ರೀತಿಗಳಲ್ಲಿ ಯುದ್ಧ ಮಾಡುವುದು ತಿಳಿದಿತ್ತು. ಶಿವನ ಕೃಪೆಯಿಂದ ಅವನು ನಾಗಬಂಧವನ್ನು ಬಳಸಿ ಶತ್ರುವನ್ನು ಸೆರೆ ಹಿಡಿಯಬಲ್ಲವನಾಗಿದ್ದ. ಆದ್ದರಿಂದ ಅರಮನೆಯಿಂದ ಹೊರಕ್ಕೆ ಬರುತ್ತಿದ್ದಾಗ ಅನಿರುದ್ಧನು ಸೆರೆ ಸಿಕ್ಕನು. ತನ್ನ ತಂದೆಯು ಅನಿರುದ್ಧನನ್ನು ಸೆರೆ ಹಿಡಿದಿದ್ದಾನೆ ಎಂಬ ಸುದ್ದಿಯು ತಿಳಿದಾಗ ಉಷೆಯು ದುಃಖ ಮತ್ತು ಗೊಂದಲಗಳಿಂದ ತತ್ತರಿಸಿದಳು. ಅವಳ ಕಣ್ಣುಗಳಿಂದ ನೀರು ಸುರಿಯಲಾರಂಭಿಸಿತು. ತನ್ನ ದುಃಖವನ್ನು ತಡೆಯಲಾರದೆ ಅವಳು ಗಟ್ಟಿಯಾಗಿ ರೋಧಿಸಿದಳು. ಉಷಾ ಮತ್ತು ಅನಿರುದ್ಧರ ಭೇಟಿ ಎಂಬ 61ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.
ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ. ಉಮಾ ಕುಲಕರ್ಣಿ ಮಾತಾಜಿ, ಎಸ್ ಎಸ್ ಮಾತಾಡಿ. ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ. ಹಾ ಹಾ. ಹರೇ ಕೃಷ್ಣ, ಹರೇ ಕೃಷ್ಣ. ನಾವು ಕೃಷ್ಣನ 61ನೇ ಅಧ್ಯಾಯ ನೋಡ್ತಾ ಇದ್ವಿ. ಉಷಾ ಮತ್ತು ಅನಿರುದ್ಧರ ಭೇಟಿ ನೋಡ್ತಾ ಇದ್ವಿ. ಹಾಗೆ ಜಸ್ಟ್ ಹಿಂದಿಂದೆಲ್ಲ ತಗೊಂಡ್ರೆ ಕೃಷ್ಣನ ವಂಶ, ಕೃಷ್ಣ 16,108 ಹೆಂಗಸರನ್ನ ಮದುವೆ ಆಗಿರ್ತಾನೆ. ಅವರೆಲ್ಲರನ್ನ ಹೆಂಡತಿಯರನ್ನ ಮಾಡ್ಕೊಂಡಿರ್ತಾನೆ. ಅವರೆಲ್ಲರಿಗೂ ಪ್ರತಿಯೊಬ್ಬರಲ್ಲೂ ಸಹನು 10 ಜನ ಮಕ್ಕಳು ಇರ್ತಾರೆ. ಮತ್ತೆ ಅವರಿಗೆ ಮಕ್ಕಳು ಹುಟ್ಟುತ್ತೆ. ಹೀಗೆ ಅವರ ಒಂದು ವಂಶವೃಕ್ಷ ಹೇಗಿರುತ್ತೆ ಅಂದ್ರೆ ಕೋಟ್ಯಾಂಗಟ್ಲಿ, 1 ಕೋಟಿ ಜನ ಇರ್ತಾರೆ. 100 ಕೋಟಿ ಜನ ಅವನ ವಂಶದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಎಲ್ಲಾ 10 ಮಕ್ಕಳಿಗೆ ಅಂದ್ರೆ ಈ ಇವಳ ಮೊದಲನೇ ಮಗ ಅಂತ ಹೇಳಿದ್ರೆ ಅವರಿಗೆ ಹುಟ್ಟಿದ್ದು ರುಕ್ಮಿಣಿಯ ಮತ್ತೆ ಕೃಷ್ಣನ ಮಗ ಇದ್ದಾನಲ್ಲ, ಅವನ ಪ್ರದ್ಯುಮ್ನ. ಫಸ್ಟ್ ಅವನ ಕೃಷ್ಣನ ಮಗ ಆಗಿರ್ತಾನೆ. ನಂತರ ಆ ಪ್ರದ್ಯುಮ್ನನಿಗೆ ಅನಿರುದ್ಧ ಹುಟ್ಟಿರ್ತಾನೆ. ಸೊ ಇದ್ರ ಬಗ್ಗೆ ಪ್ರದ್ಯುಮ್ನನ್ ಬಗ್ಗೆ ನಾವು ನೋಡಿದ್ವಿ ಅಲ್ಲ. ಪ್ರದ್ಯುಮ್ನನು ಸಹ ಹುಟ್ಟುತ್ತಾನೆ. ಅವನನ್ನ ಒಂದು ಶಂಬಾಸುರ ಅಂತ ಶಂಬರ ಅಂತ ಹೇಳ್ಬಿಟ್ಟು ಅವನನ್ನ ಕದ್ಕೊಂಡು ಹೋಗ್ಬಿಟ್ಟು ಸಾಯಿಸಕ್ಕೆ ಇದ್ ಮಾಡ್ಬಿಟ್ಟು ಅವನನ್ನ ಸಮುದ್ರದಲ್ಲಿ ಹಾಕ್ತಾನೆ. ಆಮೇಲೆ ಅದನ್ನ ಒಬ್ಬ ಅದು ಒಂದು ಮೀನ್ ತಿನ್ನತ್ತೆ. ನಂತರ ಆ ಮೀನನ್ನ ಏನ್ ಮಾಡ್ತಾನೆ ಅವನು, ಆ ಮೀನನ್ನ ಒಬ್ಬ ಮೀನುಗಾರ ಅದನ್ನ ಹಿಡಿತಾನೆ. ಅದನ್ನ ಮತ್ತೆ ಶಂಭನಿಗೆ ಅದನ್ನ ಕಾಣಿಕೆ ಕೊಡ್ತಾನೆ. ಸೊ ನಾನ್ ಹಿಂದೆ ಹೇಳಿದ್ದೆ, ಅದು ಅವರ ಶಂಭನ ಮನೆಯಲ್ಲಿ ಮಾಯಾವತಿ ಅಂತ ಅವನ ಹೆಂಡತಿ ಅಂತ ಕೆಲವೊಂದ್ ಕಡೆ ಮಾಯಾವತಿ ಹೆಂಡತಿ ಅಂತ ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಇದ್ರಲ್ಲಿ ಇದೇ ಬುಕ್ ಒಳಗೆ ಕೃಷ್ಣ ಬುಕ್ ಅಲ್ಲಿ 54ನೇ ಅಧ್ಯಾಯದಲ್ಲಿ ಬರುತ್ತೆ. ಅದ್ರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಶಂಭನ ಮನೆಯಲ್ಲಿ ಅವಳು ಮಾಯಾವತಿ ಅನ್ನೋಳು ಕೆಲಸ ಮಾಡೋಳಿರ್ತಾಳಂತೆ. ಆಕ್ಚುಲಿ ಅವಳಿಗೆ ಅಂದ್ರೆ ಅಡಿಗೆ ಮಾಡುವಾಗ ಅಡಿಗೆ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಅವಳು. ಅವಾಗ ಕಟ್ ಮಾಡಿದಾಗ ಆ ಮಗು ಕಾಣುತ್ತೆ. ಆ ಮಗುನ ಅವಳು ಬೆಳೆಸ್ತಾಳೆ. ಹೇಗ್ ಬೆಳೆಸ್ತಾಳೆ ಅಂತ ಹೇಳಿದ್ರೆ, ಮೊದಲುಗಳಿಗೆ ಮಗುವಿನ ಒಂದು ಇದಿರುತ್ತೆ. ಬಟ್ ಅವಳು ಒಂದು ಎಲ್ಲ ಯೋಗಿನಿ ಇರ್ತಾಳಂತೆ. ಯೋಗ ಶಕ್ತಿಗಳೆಲ್ಲ ಅವಳಿಗೆ ಮಹಾಮಾಯ ಒಂದು ಶಕ್ತಿಗಳೆಲ್ಲ ಅವಳ ಹತ್ರ ಇರುತ್ತಂತೆ. ಹಂಗಾಗಿ ಆಮೇಲೆ ಏನಂತ ಅವಳು ಮಗುನ ಬೆಳೆಸ್ತಾಳಲ್ಲ, ಅದು ಸ್ನಾನ ಮಾಡಿಸ್ತಾನೆ ಆ ಮಗು ದೊಡ್ಡದಾಗಿ ಹೋಗ್ಬಿಡುತ್ತಂತೆ. ಆಮೇಲೆ ನಂತರ ನಾರದರು ಬಂದು ಹೇಳ್ತಾರೆ, ನೀವಿಬ್ರು ಅದನ್ನೇ ಕಾಮನ ಅವತಾರ, ಪ್ರದ್ಯುಮ್ನ ಕಾಮನ ಅವತಾರ, ಮತ್ತೆ ಮಾಯಾವತಿ ನೀನು ರತಿ ಅವತಾರ ಅಂತ ಹೇಳಿದಾಗ, ಆಮೇಲೆ ಅವಳಿಗೆ ಅದು ಹಿಂದಿಂದೆಲ್ಲ ಇದಾಗಿ ಮತ್ತೆ ಒಂಥರ ಹೆಂಡತಿ ಅನ್ನೋ ಭಾವನೆಯಲ್ಲಿ ಅವಳು ಒಂಥರ ಆತರ ಕಾಮದ ಇದ್ರಲ್ಲಿ ನಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ನಂತರ ಆಮೇಲೆ ಶಂಭನ್ನ ಇನ್ನು ಪ್ರದ್ಯುಮ್ನ ಹೇಳ್ತಾಳೆ, ಇವಳೆ ಮಾಯಾವತಿ ಹೇಳ್ತಾಳೆ, ನಿನ್ನನ್ನ ಅವನು ಕೊಲೆ ಮಾಡ್ಬೇಕು ಅಂತ ಮಾಡಿದಾನೆ ಅಂತ ಹೇಳಿ. ಆಮೇಲೆ ತುಂಬಾ ಅವನಿಗೆ ಎಲ್ಲಾ ವಿದ್ಯೆಗಳೆಲ್ಲ ಗೊತ್ತಿದೆ, ಮಾಯಾ ವಿದ್ಯೆಗಳೆಲ್ಲ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬಾ ಅವಳಿಗೆ ಮಹಾಮಾಯ ಶಕ್ತಿಗಳು ತುಂಬಾ ಗೊತ್ತಿರುತ್ತೆ. ಅವಳ ಒಂದು ಸಹಾಯದಿಂದ ಅವನನ್ನ ಕೊಲ್ತಾನೆ. ಕೊಂದ ನಂತರ ಅವರು ದ್ವಾರಕೆಗೆ ಹೋಗ್ತಾರೆ. ನಂತರ ಆಮೇಲೆ ಇಲ್ಲಿ ಅನಿರುದ್ಧನ ವಿಷಯ ಬರ್ತಾ ಹೋಗುತ್ತೆ. ಅನಿರುದ್ಧ ಪ್ರದ್ಯುಮ್ನ ಮಗ. ಪ್ರದ್ಯುಮ್ನ ಕಾಮನ ಒಂದು ಅವತಾರ ಅಲ್ಲ, ಹಂಗಾಗಿ ತುಂಬಾ ಚೆನ್ನಾಗಿರ್ತಾನೆ. ಅದೇ ತರಾನೇ ಅನಿರುದ್ಧನು ಇರ್ತಾನೆ. ಈ ಅನಿರುದ್ಧ ಇವ್ರನ್ನ ಪೂಷೆ ಅಂದ್ರೆ ಬಾಣಾಸುರನ ಮಗಳವಳು. ಅವರಿಬ್ಬರ ಒಂದು ಏನಿದೆಯಲ್ಲ ಆ ಒಂದು ಅವರ ಒಂದು ವಿಷಯದಿಂದನೇ ಕೃಷ್ಣ ಮತ್ತು ಶಿವರ ಒಂದು ನಡುವೆ ಯುದ್ಧ ಸಹ ಆಗುತ್ತೆ ಅಂತ ಬಿಟ್ಟು 61ನೇ ಇದ್ರಲ್ಲಿ ನಾವು ನೋಡಿದ್ವಿ. ಹರೇ ಕೃಷ್ಣ ನೋಡಿದ್ವಿ. ಆಮೇಲೆ ಬಾಣಾಸುರನಿಗೆ ಒಂದು 100 ಜನ ಗಂಡ್ಮಕ್ಳು ಇರ್ತಾರೆ. ಅವರಲ್ಲಿ ಹಿರಿಯವನು ಬಲ್ಲಿ ಮಹಾರಾಜನಿಗೆ 100 ಮಂದಿ ಗಂಡು ಮಕ್ಳು ಇರ್ತಾರೆ. ಅದರಲ್ಲಿ ಹಿರಿಯವನೇ ಬಾಣಾಸುರ. ಇವನು ಇವನ್ ಭಕ್ತ ಆಗಿರ್ತಾನೆ. ಇವನ ಒಂದು ಭಕ್ತಿಗೆ ಮೆಚ್ಚಿಬಿಟ್ಟು ಶಿವ ಅವನಿಗೆ 1000 ಕೈಗಳನ್ನ ಕೊಟ್ಟಿರ್ತಾನೆ. ಆ 1000 ಕೈಗಳನ್ನ ಅವನಿಗೆ ಅನ್ಸ್ತಿರುತ್ತೆ, ಈ 1000 ಕೈಗಳನ್ನ ತಗೊಂಡು ಏನ್ ಮಾಡೋದು, ಇದ್ರ ಜೊತೆಲಿ ಯಾರು ಯುದ್ಧ ಮಾಡ್ಲಿಕ್ಕೆ ಅಥವಾ ಯಾರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಪರ್ವತ ಮತ್ತೆ ಇದಕ್ಕೆಲ್ಲ ಹೋಗಿ ಕುಟ್ಟಿ ಅದ್ರ ಜೊತೆಲಿ ಆ ಪರ್ವತಗಳನ್ನೆಲ್ಲ ಇದ್ ಮಾಡೋದು. ಅಂದ್ರೆ ಕೈಗೆ ಏನಾದ್ರು ಒಂದು ಕೆಲಸ ಕೊಡ್ಬೇಕಲ್ವಾ, ಆತರ ಅವನು ಆ ಪರ್ವತಗಳನ್ನೆಲ್ಲ ಪುಡಿ ಪುಡಿ ಮಾಡ್ತಿರ್ತಾನೆ. ಅದಕ್ಕೆ ಶಿವನ ಹತ್ರ ಹೇಳ್ತಾನಂತೆ, ನನ್ಗೆ ಯಾರ ಜೊತೆಲಿ ಯುದ್ಧ ಮಾಡ್ಬೇಕು ಅಂತ ನನ್ಗೆ ಇದಾಗ್ತಾ ಇಲ್ಲ, ನನ್ಗೆ ಇದೆಲ್ಲ ನನ್ನ ಹತ್ರ ಈ 1000 ಕೈಗಳಿದ್ದು ನನಗೆ ದಂಡ ಹಾಗೆ ಅಂತ ಅವ್ನು ಅಂತ ಇರ್ತಾನೆ. ಆಮೇಲೆ ಶಿವ ಹೇಳ್ತಾನೆ, ನಿನಗೆ ಮುಂದೆ ನಿನ್ನ ಕೈಗಳನ್ನ ಕತ್ತರಿಸ್ಬಿಟ್ಟು ನಿನ್ನನ್ನ ಗರ್ವವನ್ನ ನಾಶ ಮಾಡೋನು ಒಬ್ಬ ಬರ್ತಾನೆ ಅಂತ ಹೇಳ್ತಾನೆ. ಆವಾಗ ಇವನಿಗೆ ಸಂತೋಷ ಆಗುತ್ತೆ. ಆಕ್ಚುಲಿ ಅಯ್ಯೋ ನನ್ನ ನಾಶ ಮಾಡಕ್ ಒಬ್ಬ, ಅಂದ್ರೆ ನನ್ನ ಕೈಗಳಿಗೆ ಕೆಲಸ ಕೊಡಕ್ ಒಬ್ಬ ಬರ್ತಾನಲ್ಲ ಅಂತೇಳಿ ಸಂತೋಷ ಪಡ್ತಾನೆ. ನಂತರ ಈ ಬಾಣಾಸುರನ ವಿಷಯ ಅವನಿಗೆ ಒಂದು ಮಗಳಿರ್ತಾಳೆ.
ಅವಳು ಉಷೆ ಅಂತ ಹೇಳಿ ಅವಳು ತುಂಬಾ ಚೆನ್ನಾಗಿರ್ತಾಳೆ. ಅವಳೊಮ್ಮೆ ಹಾಗೆ ಕನಸೊಳಗೆ ಒಬ್ಬನನ್ನ ಕಾಣ್ತಾಳೆ. ಅವನು ಅಂದ್ರೆ ಅವನನ್ನ ಪ್ರೀತಿ ಮಾಡ್ತಾಳೆ, ಮತ್ತೆ ಅವನ ಜೊತೆಲಿ ಒಂದ್ ಸಂಸಾರ ಮಾಡಿರ್ತಾರ ಅವಳಿಗೆ. ಅದೆಲ್ಲ ಕನ್ಸೆಲ್ಲ ಒಂಥರ ಕನ್ಸ್ ಕಾಣ್ತಾಳೆ. ಮತ್ತೆ ಬೆಳಗ್ಗೆ ಇದ್ದಾಗ ಪ್ರಿಯಾ ಪ್ರಿಯಾ ಅಂತ ಹೇಳುವಾಗ ಅವಳು ಕೆಲ್ಸದವ್ಳು ಕೇಳ್ತಾಳೆ, ನಿನಗೆ ಪ್ರಿಯಾ ಅಂತ ಹೇಳ್ತಾ ಇದ್ಯಾ, ನಿನ್ಗೆ ನೀನ್ ಮದ್ವೆನೇ ಆಗಿಲ್ಲ, ಯಾರು ನಿನ್ ಗಂಡ ಹಾಗೆ ಹೀಗೆ ಅಂತ ಎಲ್ಲ ಕೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ನನ್ಗೆ ಕನ್ಸೊಳಗೆ ಒಬ್ಬ ಬಂದಿದ್ದ, ಅವ್ನು ತುಂಬಾ ಸುಂದರವಾಗಿದ್ದ ಅಂತೆಲ್ಲ ಹೇಳ್ತಾಳೆ. ಅವನ ಜೊತೆಲಿ ನಾನು ಇದ್ ಮಾಡಿದೆ, ನನಗೆ ಅವನನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳ್ತಾಳೆ. ಆ ಫ್ರೆಂಡು ಚಿತ್ರಲೇಖಾ ಅಂತ ಹೇಳಿ ಅವಳಿಗೆ ತುಂಬಾ ಯೋಗಿನಿ ಶಕ್ತಿಗೆಲ್ಲ ಇರುತ್ತೆ, ಅವಳ ಗೊತ್ತಿರತ್ತೆ. ಅವಳೇ ಹೇಳ್ತಾಳೆ, ನಾನ್ ನಿನ್ನ ಒಂದು ಯಾವ ಹುಡುಗನ ಹೇಳ್ತಿದ್ಯಲ್ಲ ಅವನನ್ನ ನಾನು ಎಲ್ಲಿ ಇದ್ರು 3 ಲೋಕದಲ್ಲಿ ಎಲ್ಲಿದ್ರು ಸಹ ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಈ ಚಿತ್ರಲೇಖಾ ಚಿತ್ರಗಳನ್ನ ಬಿಡಿಸ್ತಾ ಇರ್ತಾಳೆ ಅವಳು. ಅವಳಿಗೆ ಒಂದು ಯೋಗ ಶಕ್ತಿಯಿಂದ ಎಲ್ಲಾ ಒಂದು ಲೋಕಗಳಲ್ಲಿ ಇರೋ ಜನರದ್ದು ಒಂದು ಭಾವಚಿತ್ರವನ್ನ ಅವಳು ಬರೆಯುವಷ್ಟೊಳಗೆ ಒಂದು ಯೋಗ ಒಂದು ಇದರ ಶಕ್ತಿ ಇರುತ್ತೆ. ಅದರಿಂದ ಅವಳು ಎಲ್ಲಾ ಪಿಕ್ಚರ್ನಲ್ಲೂ ಬರೀತಾಳೆ, ಎಲ್ಲಾ ಭಾವಚಿತ್ರಗಳನ್ನ ಬರೀತಾಳೆ. ಕಡೆಗೆ ಕೃಷ್ಣನ ತಂದೆ ವಾಸುದೇವ, ಇವ್ರದ್ದು ಎಲ್ಲಾರ್ದು ಎಲ್ಲಾ ಚಾರಣರು, ಗಂಧರ್ವರು ಎಲ್ಲಾರ್ದು ಪಿಕ್ಚರ್ ಬಿಡಿಸಿರ್ತಾಳೆ. ಆಮೇಲೆ ಎಲ್ಲಾ ನೋಡ್ಕೊಂಡ್ ಬರುವಾಗ ಉಷಾ ಏನ್ ಮಾಡ್ತಾಳೆ, ಈ ಪ್ರದ್ಯುಮ್ನ ಒಂದು ಇದು ಪಿಕ್ಚರ್ ನೋಡಿದಾಗ ಅವಳಿಗೆ ಸ್ವಲ್ಪ ನಾಚಿಕೆ ಅನ್ಸುತ್ತೆ. ಯಾಕೆಂದ್ರೆ ಪ್ರದ್ಯುಮ್ನ ಅನಿರುದ್ಧನ ತಂದೆ, ಆದ್ರೆ ಪ್ರದ್ಯುಮ್ನ ತರಾನೇ ಇರ್ತಾನೆ ಅನಿರುದ್ಧ. ಹಾಗಾಗಿ ಅವಳು ಆ ಕನಸಲ್ಲಿ ಕಂಡದ್ದು ಇದ್ ಮಾಡ್ಕೋತಾಳೆ. ನಂತರ ಮುಂದೆ ಬರ್ದಾಗ ಅನಿರುದ್ಧನ ಒಂದು ಫೋಟೋ ತೋರಿಸಿದಾಗ, ಒಂದು ಪಿಕ್ಚರ್ ತೋರಿಸಿದಾಗ ಅವಳು ಇವನ ಜೊತೆಲೆ ನಾನು ಇದ್ ಮಾಡಿದೆ ಅಂತ ಅವಳು ನಾಚಿಕೆ ಪಡ್ತಾಳೆ. ಆಮೇಲಿಂದ ಚಿತ್ರಲೇಖಾ ಹೇಳ್ತಾಳೆ, ಈಗ ನಂತರ ಹೇಳ್ತಾ ಇದ್ದಾಳೆ, ಈ ಚಿತ್ರಲೇಖಾ ಮಹಾಯೋಗಿನಿ ಆಗಿದ್ದಾಳೆ. ಅವರಿಬ್ಬರಲ್ಲಿ ಯಾರು ಅನಿರುದ್ಧನ್ ನೋಡಿರೋದಿದ್ದರು, ಅವರ ಹೆಸರು ತಿಳಿದಿರೋದಿದ್ರು. ಚಿತ್ರವನ್ನು ಗುರುತಿಸ್ತಾಳೆ, ಅದು ಕೃಷ್ಣನ ಒಬ್ಬ ಮೊಮ್ಮಗ ಅನಿರುದ್ಧನ ಚಿತ್ರವೆಂದು ಅರ್ಥವಾಯ್ತು. ಇಬ್ರು ಸಹ ಚಿತ್ರಲೇಖಾನ ನೋಡಿಲ್ಲ, ಅಥವಾ ಉಷೇನು ಸಹನು ಅನಿರುದ್ಧನ ನೋಡಿಲ್ಲ. ಆದ್ರೆ ಇವಳಿಗೆ ಗೊತ್ತಾಗುತ್ತೆ, ಚಿತ್ರಲೇಖೆಗೆ ಗೊತ್ತಾಗುತ್ತೆ ಇವಳು ಅದು ಕೃಷ್ಣನ ಒಬ್ಬ ಮೊಮ್ಮಗ ಇದ್ದಾನೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಆಮೇಲೆ ರಾತ್ರಿನ ಅವಳು ಏನ್ ಮಾಡ್ತಾಳೆ, ಆಕಾಶದಲ್ಲಿ ಅವಳಿಗೆಲ್ಲ ಒಂದು ಯೋಗ ಸಿದ್ಧತೆ ಎಲ್ಲ ಸಿದ್ಧಿಗಳಿರೋದ್ರಿಂದ ರಾತ್ರಿನೇ ಅವಳು ಏನ್ ಮಾಡ್ತಾಳೆ, ಹೋಗ್ಬಿಟ್ಟು ಅವನನ್ನ ಹುಡ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಕೃಷ್ಣನ ಇದಕ್ಕೆ ಹೋಗ್ತಾನೆ, ದ್ವಾರಕೆಗೆ ಹೋಗ್ಬಿಟ್ಟು ಅಲ್ಲಿ ಹುಡ್ಕೊಂಡು ಹೋಗ್ತಾಳೆ. ಆಮೇಲೆ ಅಲ್ಲಿ ಮತ್ತಂದ ಒಂದು ಕೋಣೆಯಲ್ಲಿ, ಅಂದ್ರೆ ಮಲಗೋ ಕೋಣೆಯಲ್ಲಿ, ಅಂದ್ರೆ ತುಂಬಾ ಹೇಳ್ತಾರೆ ಶ್ರೀಮಂತವಾದ ಹಾಸಿಗೆಯಲ್ಲಿ ಅಲ್ವಾ, ಕೃಷ್ಣನ ಮೊಮ್ಮಗ ಅಲ್ವಾ, ಎಷ್ಟು ಶ್ರೀಮಂತಿಗೆಯಲ್ಲಿ ಇಲ್ಲಿ ಅವನು ಮಲ್ಕೊಂಡಿರ್ತಾನೆ. ಅವನನ್ನ ಅವಳು ಕರ್ಕೊಂಡ್ ಬಂದು ಉಷೆಗೆ ಅಂದ್ರೆ ಸಂತೋಷ ಆಗುತ್ತಾರ ಅವನ್ಗೆ ಆಗ್ಲಿ ಅಂತೇಳಿ ಕರ್ಕೊಂಡ್ ಬರ್ತಾಳೆ. ಅವ್ನು ನೋಡುತ್ತಲೇ ಉಷೆ ಮನಸ್ಸು ಸಂತೋಷದಿಂದ ಅರಳಿತು. ಅವಳು ಅನಿರುದ್ಧನ ಸಹವಾಸದಲ್ಲಿ ಬಹಳ ತೃಪ್ತಿ ನೀಡು, ಅವನ ಸಹವಾಸದಲ್ಲಿ ತುಂಬಾ ಸಂತೋಷ ಪಡ್ತಾ ಇರ್ತಾಳೆ. ಅಂದ್ರೆ ಅವ್ರಿಬ್ರೀಗ ಒಟ್ಟಿಗೆ ಇದ್ದಾರೆ, ಒಟ್ಟಿಗೆ ರೂಮಲ್ಲೇ ಇರ್ತಾರೆ. ಉಷಾ ಮತ್ತು ಚಿತ್ರಲೇಖರಿಂದ ಅರಮನೆಯು ಎಷ್ಟು ಭದ್ರವಾಗಿತ್ತು, ಚಿತ್ರಲೇಖಿಯರಿದ್ದ ಅರಮನೆಯು ಎಷ್ಟು ಭದ್ರವಾಗಿತ್ತೆಂದರೆ ಯಾವ ಗಂಡಸಾಗಲಿ ಅದ್ರೊಳಗೆ ನೋಡುವುದಕ್ಕಾಗ್ಲಿ ಅದನ್ನು ಪ್ರವೇಶಿಸುವುದಕ್ಕಾಗ್ಲೇ ಸಾಧ್ಯವಿರಲಿಲ್ಲ. ಅದನ್ನ ಎಷ್ಟೊಂದು ಭದ್ರವಾಗಿಟ್ಟಿರ್ತಾನೆ ಬಾಣಾಸುರ. ಅಂದ್ರೆ ನಾ ಹಿಂದೆನೆ ಹೇಳಿದೆ ಅಲ್ಲ, ತುಂಬಾ ಇದಿರ್ತಾರೆ. ಯಾವ ಗಂಡಸು ಯಾರು ಸಹನು ಅದ್ರೊಳಗೆ ನೋಡ್ಲಿಕ್ಕಲ್ಲ, ಬರೋದಿಲ್ಲಿ ನೋಡ್ಲಿಕ್ಕೂ ಸಹ ಅವಕಾಶ ಇರುವುದಿಲ್ಲ ಅಂತ ಅಷ್ಟು ಒಂದು ಭದ್ರತೆ ಇರುತ್ತೆ ಆ ರೂಮ್, ಆ ಕೋಣೆಗೆ. ಅನಿರುದ್ಧನ ವಿಷಯ ಪ್ರೇಮ ನಾಲ್ನುಡಿಲ್ಲ ಅಂದ್ರೆ ಅವ್ರಿಬ್ರಿಗ ಆ ರೂಮ್ ಒಳಗೆ ಇರ್ತಾ ಇದ್ದಾರೆ, ಒಬ್ರಿಗೊಬ್ರಿಗ ಪ್ರೀತಿ ಇದ್ರಲ್ಲಿ ಇದ್ದಾರೆ. ಅಂದ್ರೆ ಅವಳು ತನ್ನ ಒಂದು ಹಾವಭಾವ ಇರ್ಲಿ, ಅಥವಾ ತನ್ನ ಸೌಂದರ್ಯ ಮತ್ತೆ ಉಡುಪು ಇದುಗಳಿಂದ ಅವನನ್ನ ಮನಸ್ಸನ್ನ ಅವಳು ಇದ್ ಮಾಡ್ತಾ ಇದ್ದಾಳೆ, ಸಂತೋಷ ಪಡಿಸ್ತಾ ಇದ್ದಾಳೆ. ಅವನ ಹಾಸಿಗೆ ಪಕ್ಕದಲ್ಲಿ ಅವ್ನಿಗೆ ಏನೇನು ಬೇಕು ಅಲ್ಲ, ಎಲ್ಲಾ ತರ ತಿನ್ನೋದು ಅಥವಾ ಕುಡಿಲಿಕ್ಕೆ ಎಲ್ಲಾ ಸಾಮಾನುಗಳನ್ನ ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತದ ಎಲ್ಲದಕ್ಕೂ? ಕೇಳಿಸ್ತಾ ಇದ್ಯಾ, ಕೇಳಿಸ್ತಿಲ್ವಾ? ಇಲ್ಲ ಮಾತಾಜಿ, ಇಲ್ಲ. ಹರೇ ಕೃಷ್ಣ, ಇವಾಗ ಕೇಳಿಸ್ತಾ ಇದೆ, ಮಾತಾಡ್ತಾ ಇರಿ. ಈಗ ಕೇಳಿಸ್ತದೆ ಮಾತಾಜಿ. ಅಯ್ಯೋ ಅವಾಗ ಕೇಳಿಸಿಲ್ವಾ ಇಷ್ಟ ತನಕ? ಇಲ್ಲ, ಸ್ವಲ್ಪ ಒಂದು ಒಂದ್ 2-3 ಸೆಕೆಂಡ್ ಅಷ್ಟೇ ಮಾತಾಡಿ. ಓಕೆ. ಅದೇ ಚಿತ್ರಲೇಖೆ ಈಗ ಮನೆಗ್ ಕರ್ಕೊಂಡ್ ಬಂದಿದ್ದಾಳೆ. ಕರ್ಕೊಂಡ್ಬಂದು ಒಂದ್ ಕೋಣೆಲಿ ಅವ್ರಿಬ್ರು ಇದ್ದಾರೆ. ಅವ್ರಿಗೆ ಒಂಥರ ದಾಂಪತ್ಯ ಜೀವನ ತರ ಇಬ್ರು ಸಂತೋಷವಾಗಿ ಸುಖವಾಗಿ ಒಂದು ಎಂಜಾಯ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನೇನು ಬೇಕಲ್ಲ ತಿನ್ಲಿಕ್ಕೆ ಅಥವಾ ಕುಡಿಲಿಕ್ಕೆ ಎಲ್ಲಾ ಸಾಮಾನುಗಳನ್ನು ಅವರು ಹಾಸಿಗೆ ಪಕ್ಕದಲ್ಲೇ ಎಲ್ಲ ಇಟ್ಕೊಂಡು ಇದ್ ಮಾಡ್ತಾ ಇದ್ದಾರೆ. ಆಮೇಲೆ ಅವಳು ತನ್ನ ಒಂದು ಸೌಂದರ್ಯದಿಂದ ಅಥವಾ ಹಾವಭಾವದಿಂದ ಅಥವಾ ತನ್ನ ಉಡುಪಿನಿಂದ ಅವನನ್ನ ಒಂಥರ ಸಂತೋಷ ಪಡಿಸ್ತಾ ಇದ್ದಾಳೆ. ಹೀಗೆ ಬಾಸಕ್ಕೆ ಅಗತ್ಯವಾದ ಎಲ್ಲ ವಸ್ತುಗಳನ್ನು ಅಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲಕ್ಕಿಂತ ಮುಖ್ಯ ತನ್ನ ಮಧುರವಾದ ಮಾತುಗಳಿಂದ ಮತ್ತು
ಆದರ ಪೂರ್ವಕ ಸೇವೆಯಿಂದ ಅವನನ್ನ ಸಂತೋಷ ಪಡ್ತಾಳೆ. ಇದೆಲ್ಲ ತಿನ್ನೋದು ಕುಡಿಯೋದಲ್ಲೇ ಅವಳ ಒಂದು ಮಾತು ಮತ್ತೆ ಹಾವಭಾವದಿಂದ ಅವನ್ನ ಸಂತೋಷ ಪಡಿಸ್ತಾ ಇರ್ತಾಳೆ. ಅವನು ದೇವೋತ್ತಮ ಪರಮ ಪುರುಷ ಎನ್ನುವಂತೆ ವಿಷಯ ಅನಿರುದ್ಧನನ್ನು ಪೂಜಿಸಿದಳು. ಅವಳಿಗೆ ಒಂದು ದೇವ್ರ ಸಮಾನ. ಈಗೆಲ್ಲ ಬಿಗಿನಿಂಗ್ ಎಲ್ಲ ಹಾಗೆ ಇಲ್ವಾ, ನಾವು ಮದುವೆ ಆದಾಗ ಎಲ್ಲರೂ ಹಾಗೇನೆ, ಗಂಡನ್ಸ್ ಒಂಥರ ದೇವ್ರ ಸಮಾನ. ಅದೇ ತರ ಅದು ಇದು, ಬಟ್ ಸೇಮ್ ಅದು ಒಂಥರ ಆ ಇದ್ರಲ್ಲಿ ಇರ್ತಾಳೆ, ಎಮೋಷನಲ್ ಅಲ್ಲಿ ಅವನನ್ನ ಒಂಥರ ದೇವ್ರ ಸಮಾನವಾಗಿ ಅವನನ್ನ ಪೂಜಿಸ್ತಾಳೆ. ಅವಳ ಶ್ರೇಷ್ಠವಾದ ಸೇವೆಯಿಂದ ಅನಿರುದ್ಧನು ಬೇರೆಲ್ಲವನ್ನ ಮರೀತಾನೆ. ಅವಳು ಎಷ್ಟು ಚೆನ್ನಾಗಿ ಅವಳನ್ನ ಸೇವೆ ಮಾಡ್ತಾಳೆ ಅಂದ್ರೆ ಅವನು ಅನಿರುದ್ಧ ಎಲ್ಲ ಮರ್ತು ಬಿಡ್ತಾನೆ. ತಾನು ಬಂದಿರೋದು ಎಲ್ಲಿದ್ದೀನಿ ಏನು ಅನ್ನೋದನ್ನ ಎಲ್ಲ ಮರ್ತೇ ಬಿಡ್ತಾನೆ. ಹೀಗೆ ಅವನು ಎಷ್ಟು ದಿನ ಆಯ್ತು ತಾನು ಮನೆ ಬಿಟ್ಟು ಅನ್ನೋದು ಅವನಿಗೆ ಗೊತ್ತೇ ಆಗೋದಿಲ್ಲ. ಅಲ್ಲೇ ಇದ್ ಬಿಡ್ತಾನೆ ಅವನು. ಅದೇ ಬಹುಮಟ್ಟಿಗೆ ತನ್ನನ್ನೇ ಮರ್ತು ಬಿಡ್ತಾನೆ ಅವನು. ಅವಳ ಒಂದು ಪ್ರೇಮದಿಂದ ಅಥವಾ ಅವಳು ಕೊಡು ಒಂದು ಅವನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿರ್ತಾಳಲ್ಲ, ಆ ಇದರಿಂದ ಅವಳು ಅವನ್ನೆಲ್ಲ ಮರ್ತು ಬಿಡ್ತಾನೆ. ಕಾಲಕ್ರಮೇಣ ವಿಷಯ ಕೆಲವು ದೇಹ ಲಕ್ಷಣದಿಂದ ಅವರು ಪುರುಷನೊಡನೆ ಇದ್ದಾಳೆ ಎನ್ನುವುದರ ಕಾಣುವಂತ. ಅಂದ್ರೆ ಅವರಿಬ್ರು ಈಗ ಒಂದು ದಂಪತಿಗಳ ತರ ಇದ್ದಾರೆ. ಅದೆಲ್ಲ ಒಂದು ಇದ್ರಲ್ಲಿ ಇರೋದ್ರಿಂದ ಅವಳನ್ನ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ದೇಹ ಲಕ್ಷಣಗಳಲ್ಲಿ ಚೇಂಜಸ್ ಆಗ್ತಾ ಇದೆ. ಅಂದ್ರೆ ಅವಳು ಪ್ರೆಗ್ನೆಂಟ್ ಆಗ್ಬಿಟ್ಟಿರ್ತಾಳೆ, ಅವಳು ಬಸರಿ ಆಗ್ಬಿಟ್ಟಿರ್ತಾಳೆ. ಈ ಲಕ್ಷಣದಲ್ಲಿ ಎಷ್ಟು ನ್ಯಾಚುರಲ್ ಆಗಿ ಗೊತ್ತಲ್ಲ, ಅದಾದ್ರೆ ಯಾರಿಂದನೂ ಅದನ್ನ ತಡಿಲಿಕ್ಕೆ ಆ ದೇಹ ಲಕ್ಷಣನ ತಡೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕಾಣೋ ತರ ಆಗ್ತಾ ಇರುತ್ತೆ. ಅವಳು ಎಷ್ಟು ಮರೆ ಮಾಡ್ತಾ ಇರ್ತಾಳೆ ಆದ್ರೂ ಸಹ ಅದನ್ನ ಅಂದ್ರೆ ಬೇರೆಯವರಿಗೆ ಕಾಣದಂತ ಮಾಡ್ಬೇಕು ಅಂತ ಮಾಡ್ತಾಳೆ, ಆದ್ರೆ ಅದ್ ಮುಚ್ಚಿಡಕ್ ಆಗಲ್ಲ ಅವಳಿಗೆ. ಅನಿರುದ್ಧನ ಸಹವಾಸದಲ್ಲಿ ವಿಷಯ ಉಲ್ಲಾಸದಿಂದಿರುತ್ತಿದ್ದಳು, ಆದ್ರೆ ಅವಳಿಗೆ ತೃಪ್ತಿ ಅನ್ನೋದೇ ಇರ್ಲಿಲ್ಲ. ಅವಳು ಎಷ್ಟು ಸಂತೋಷವಾಗಿದ್ದು ಅಂದ್ರೆ ಅವಳಿಗೆ ಒಂಥರ ಅವನ ಜೊತೆಲಿ ಇರೋದು ತೃಪ್ತಿನೇ ಇಲ್ಲ. ಅಂದ್ರೆ ಇನ್ನ ಇರ್ಬೇಕು ಅವನ ಜೊತೆಲೆ ಒಂದು ಸಂತೋಷವಾಗಿರ್ಬೇಕು ಅನ್ನೋ ಒಂದಿದ್ರಲ್ಲಿ ಇರ್ತಾಳೆ ಅವಳು. ಅನಿರುದ್ಧನ ಸಹವಾಸದಲ್ಲಿ ವಿಷಯವು ಉಲ್ಲಾಸದಿಂದಿದ್ದಳು. ಮನೆ ಮಾತೆಯವರು ಕಾವಲುಗಾರ ಅವಳು ಪುರುಷನಿದ್ದಾಳೆ ಎಂದು ಸುಲಭವಾಗಿ ಊಹಿಸಬಹುದಾಗಿತ್ತು. ಅಂದ್ರೆ ಅವಳ ಒಂದು ಇದರಿಂದ ಗೊತ್ತಾಗ್ಬಿಡುತ್ತೆ ಯಾರೋ ಒಬ್ಬ ಪುರುಷನ ಜೊತೆಲಿ ಇವಳು ಇದ್ದಾಳೆ. ಆದ್ರಿಂದ ಇವಳ ದೇಹ ಲಕ್ಷಣಗಳಲ್ಲಿ ಚೇಂಜಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವರೆಲ್ಲರೂ ಬಾಣಾಸುರನಿಗೆ ಅವರಿಗೆ ಕಾವಲು ಕಿಟ್ಟಿದ್ದಾನೆ ಆಕ್ಚುಲಿ. ಆದ್ರೆ ಅವರೆಲ್ಲ ಈಗ ಈ ತರ ಆಗಿದೆ ಅಂತ ಹೇಳಿ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬಾಣಾಸುರನಿಗೆ ಗೊತ್ತಾಗ್ಬಿಟ್ರೆ ಅವಾಗ ಇದಾಗ್ಬಿಡುತ್ತೆ ಅಂತ ಹೇಳಿ ಬಾಣಾಸುರನಿಗೆ ಹೇಳಕ್ ಹೋಗ್ತಾರೆ. ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ತಿಳಿಸಿದ್ರು. ವೈದಿಕ ಸಂಸ್ಕೃತಿಯಲ್ಲಿ ಮದುವೆ ಇಲ್ಲದ ಹುಡುಗಿಯು ಪುರುಷನೊಂದಿಗಿರುವುದು ಕುಟುಂಬಕ್ಕೆ ಬಹುದೊಡ್ಡ ಅನುಮಾನ ಅಲ್ವಾ, ದೊಡ್ಡ ಅಪಮಾನ ಅಲ್ವಾ. ಯಾವ್ದೇ ಒಂದು ಎಲ್ಲಾರು ಒಂದು ಇದ್ರಲ್ಲಿ ಸಹ ಈ ಮದ್ವೆ ಆಗ್ದೇನೆ ಒಬ್ಬ ಹುಡುಗಿ ಬಸರಿಯಾಗಿದ್ದಾಳೆ ಅಂತ ಹೇಳಿದ್ರೆ ಅದೊಂಥರ ಅಪಮಾನ. ಅದು ಒಂದು ಕುಟುಂಬಕ್ಕೆ ತುಂಬಾ ಅವಮಾನ ಆಗ್ಬಿಡುತ್ತೆ. ಅದನ್ನ ತಂದೆ ತಾಯಿಗಳಂತೂ ಸಹಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲದಷ್ಟು ನೋವಾಗತ್ತೆ ಅವರಿಗೆಲ್ಲೋ. ಆದ್ರೆ ಉಸ್ತ್ರಿಗಾರರು ವಿಷಯಲ್ಲಿ ಒಂದು ನಾಚಿಕೆ ಇಡುವಂತ ಸಹವಾಸವನ್ನು ಸೂಚಿಸುವ ಲಕ್ಷಣಗಳು ಕಾಣುತ್ತಿದ್ವು ಎಂದು ತಿಳಿಸಿದ್ರು. ಅದರಿಂದ ಅವ್ರು ಹೋಗಿ ಹೇಳ್ತಾರೆ ಈ ತರ ಒಂದು ಲಕ್ಷಣಗಳು ಅವಳಲ್ಲಿ ಕಾಣಿಸ್ತಿದೆ ಅಂತ ಹೇಳಿ ಬಾಣಾಸುರನಿಗೆ ಹೋಗಿ ಹೇಳ್ತಾರೆ. ಒಂದು ಪುರುಷನ ಒಂದು ಜೊತೆಯಲ್ಲಿ ಅವಳ ಸಂಪರ್ಕ ಇದೆ ಅಂತ ನಮಗ್ ಗೊತ್ತಾಗ್ತಾ ಇದೆ ಅಂತ. ಯಾವ ಯುವಕನು ಪ್ರವೇಶಿಸದಂತೆ ಹಗಲು ರಾತ್ರಿ ಅವ್ರು ಹೇಳ್ತಾರೆ, ನಾವು ಹಗಲು ರಾತ್ರಿ ಯಾರು ಪುರುಷ ಅಲ್ಲಿಗೆ ಬರಬಾರ್ದು ಅಂತೇಳಿ ನಾವು ರಕ್ಷಣೆ ಮಾಡಿದೀವಿ. ಆದ್ರೂ ಅಂದ್ರೆ ಅವ್ರಿಗೆ ಒಂಥರ ತಮ್ಮಿಂದ ಏನಾದ್ರು ತಪ್ಪಾಗಿದ್ಯಾ ಅಂತ ಅಂದ್ರೆ ಅವ್ರು ಹೇಳ್ತಾ ಇದ್ರೆ ತಮ್ಮಿಂದ ತಪ್ಪಾಗಿಲ್ಲ ಅಂತೇಳಿ ಅವನ ಹತ್ರ ಮನವಿ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಚೆನ್ನಾಗೇ ಇದ್ ಮಾಡಿದೀವಿ, ಕಾದಿದೀವಿ, ಆದ್ರೂ ಸಹ ಯಾರು ಬಂದು ಇದ್ ಮಾಡಿದ್ದಾರೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರು ಎಷ್ಟು ಎಚ್ಚರದಿಂದ ಇರುತ್ತಿದ್ದಾರೆ, ಯಾವ ಗಂಡಸು ಒಳಗೆ ಏನು ನಡೆಯುತ್ತಿತ್ತೋ ಎಂದು ನೋಡುವಂತಿಲ್ಲ, ಏನ್ ನಡೆಯುತ್ತೋ ಅನ್ನೋದೇ ನೋಡೋದಿರ್ಲಿಲ್ಲ. ಅಂದ್ರೆ ಬರೋದಿರ್ಲಿ ನೋಡಕ್ಕೂ ಅವಕಾಶ ಇರ್ಲಿಲ್ಲ ಗಂಡಸರಿಗೆ. ಆದ್ರೆ ಅವಳಿಗೆ ಹೇಗೆ ಕಳಂಕ ಬಂದಿದ್ರಿಂದ ಅವರಿಗೆ ಆಶ್ಚರ್ಯವಾಯ್ತು. ಹಾಗಾದ್ರೆ ಇಷ್ಟೆಲ್ಲಾ ನಾವು ಕಾಯ್ತಾ ಇದೀವಿ ಆದ್ರೂ ಸಹನು ಹೇಗೆ ಇಲ್ಲ. ಆದ್ರೆ ಚಿತ್ರಲೇಖ ಅವಳನ್ನ ಒಂದು ತನ್ನ ಯೋಗಿನಿ ಶಕ್ತಿಯಿಂದ ಯಾರಿಗೂ ಗೊತ್ತಾಗ್ದಂಗೆ ಕರ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ಇದರ ಕಾರಣವನ್ನು ಕಂಡು ಹಿಡಿಯಲು ಅವರಿಗೆ ಸಾಧ್ಯವಾಗೋದ್ರಿಂದ ಅವ್ರಿಗೆ ಕಂಡು ಹಿಡಿಯಕ್ ಆಗಲ್ಲ. ಆದ್ರಿಂದ ಅವ್ರು ಬಂದ್ಬಿಟ್ಟು ಅವನು ರಾಜನಿಗೆ ಇವನಿಗೆ ಹೇಳ್ತಾರೆ, ಬಾಣಾಸುರನಿಗೆ ಹೇಳ್ತಾರೆ ಒಡೆಯನ ಮುಂದಿಟ್ಟು ತನ್ನ ಮಗಳು ಉಷೆಯು ಕನ್ನೆತವನ್ನು ಕಳೆದುಕೊಂಡಿದ್ದಾಳೆ ಅಂತಿದ್ದಾಗ ಬಾಣಾಸುರನ ಮನಸ್ಸಿಗೆ ಆಘಾತವಾಯ್ತು. ಯಾವಾಗ ತನ್ನ ಮಗಳು ಕನ್ನೆತವನ್ನ ಕಳ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಮತ್ತೆ ಇದು ನ್ಯಾಚುರಲ್ ಆಗಿ ಎಲ್ಲಾ ತಂದೆ ತಾಯಿಗಳಿಗೂ ಇದೊಂಥರ ಆಘಾತವಾಗುತ್ತಲ್ವಾ. ಗೊತ್ತಾಗದೆ ತಮ್ಮ ಮಕ್ಳುಗಳು ಏನಾರು ಒಂದು ಈ ತರ ಒಂದು ಅಡ್ಡದಾರಿಯಲ್ಲಿ ಹಿಡಿದ್ರೆ ಖಂಡಿತವಾಗೂ ಎಲ್ಲಾ ಇದಿರುತ್ತೆ. ಅದೇ ತರ ಬಾಣಾಸುರನಿಗೂ ಆಗತ್ತೆ. ಇದರಿಂದ ಅವನಿಗೆ ಬಹು ದುಃಖವಾಯಿತು. ವಿಳಂಬ ಮಾಡದೆ ಅವನು ಉಷೆಯ ವಾಸ ಮಾಡುತ್ತೆ. ಅವನಿಗೆ ಬಹಳ ದುಃಖ ಆಗುತ್ತೆ. ಮತ್ತೆ ಎಷ್ಟು ಪ್ರೀತಿಯಿಂದ ಸಾಗಿದ್ದೀನಿ, ಎಷ್ಟೊಂದು ಇದ್ರಲ್ಲಿ ಮಾಡಿದೀನಿ, ಈ ತರ ಆಗಿರುತ್ತಲ್ಲ ಅಂತ ಅವನಿಗೆ ನೋವಾಗ್ಬಿಟ್ಟು ಅವನ್ ಏನ್ ಮಾಡ್ತಾನೆ, ಅಲ್ಲಿ ಧಾವಸ್ ಬರ್ತಾನೆ. ಅಲ್ಲಿ ಉಷಾ ಬಂದಾಗ ಅನಿರುದ್ಧ ಮತ್ತೆ ಉಷಾ ಒಟ್ಟಿಗೆ ಕೂತ್ಕೊಂಡಿರ್ತಾರೆ. ಆಮೇಲೆ ಏಕೆಂದ್ರೆ ಅನಿರುದ್ಧನು ಅಂದ್ರೆ ಅವರಿಬ್ರು ಒಳ್ಳೆ ಜೋಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅನಿರುದ್ಧ ಪ್ರದ್ಯುಮ್ನ ಮಗ. ಪ್ರದ್ಯುಮ್ನ ಅವನು ಇದು ಕಾಮನೆ ಆಗಿದಲ್ವಾ
ಅವನ ಅವತಾರ. ಆದ್ರಿಂದ ಏನ್ ಹೇಳ್ತಾರೆ, ಅಷ್ಟು ಚಂದ ಪ್ರದ್ಯುಮ್ನನ್ ತರಾನೇ ಅನಿರುದ್ಧ ಇರ್ತಾನೆ. ಸೊ ಇಲ್ಲಿ ಅನಿರುದ್ಧ ತುಂಬಾ ಸುಂದರವಾಗಿದ್ದಾನೆ, ಇಬ್ರು ಸುಂದರವಾಗಿ ಕಾಣಿಸ್ತಾರೆ. ಆದ್ರೆ ಏಕೆಂದ್ರೆ ಅನಿರುದ್ಧನು ಪ್ರದ್ಯುಮ್ನ ಮಗನಾಗಿದ್ದಾನೆ, ಪ್ರದ್ಯುಮ್ನನು ಸ್ವತಃ ಮನ್ಮಥನಾಗಿದ್ದಾನೆ. ತನ್ನ ಮಗಳು ಮತ್ತೆ ಅನಿರುದ್ಧ ಒಳ್ಳೆ ಜೋಡಿ. ಅವನಿಗೆ ಅನ್ಸುತ್ತೆ ಬಾಣಾಸುರನಿಗೆ, ಓ ನನ್ ಮಗಳು ಮತ್ತೆ ಇವ್ರು ಇಬ್ರು ಒಳ್ಳೆ ಜೋಡಿ ಅನ್ಸುತ್ತೆ. ಆದ್ರೆ ಪ್ರತಿಷ್ಠೆ ಕುಟುಂಬದ ಒಂದು ಇದಿದೆಲ್ಲ ಅದು ಅದನ್ನ ಬಿಡಕ್ಕಾಗಲ್ಲ ಅಲ್ವಾ ಅವನಿಗೆ. ಅವನು ಇದನ್ನು ಇಷ್ಟಪಡ್ಲಿಲ್ಲ. ಅಂದ್ರೆ ತನ್ನ ಕುಟುಂಬದ ಮರ್ಯಾದೆಯಲ್ಲಿ ಹೋಗ್ಬಿಡುತ್ತೆ ಅಲ್ವಾ, ನಾನು ಒಪ್ಕೊಂಡ್ಬಿಟ್ರೆ ಸಡನ್ ಆಗಿ ದಿನ ಅಂತ ಬಿಟ್ಟು ಅದನ್ನ ಇದ್ ಮಾಡ್ಕೊಳ್ತಾನೆ. ಯುವಕನು ಯಾರು ಎಂದು ಬಾಣಾಸುರನಿಗೆ ಗೊತ್ತಿಲ್ಲ. ಬಾಣಾಸುರನಿಗೆ ಗೊತ್ತಿಲ್ಲ ಇವ್ರು ಯಾವ ಹುಡುಗ ಯಾರು ಅಂತ ಗೊತ್ತಿಲ್ಲ. ಬಟ್ ನೋಡ್ಲಿಕ್ಕೆ ಚಂದವಾಗಿದ್ದಾನೆ ಅಂತ ಅನ್ಕೊಳ್ತಾನೆ. 3 ಲೋಕಗಳಲ್ಲಿಯೂ ಅನಿರುದ್ಧರಿಗಿಂತ ಅವನಿಗೆ ಅನ್ಸುತ್ತೆ, ಈ ಲೋಕಗಳಲ್ಲಿ ಈ 3 ಲೋಕದಲ್ಲಿ ನಾನು ಹುಡುಕಿದ್ರು ಸಹ ಇಂಥ ಒಂದು ಸುಂದರವಾದ ಹುಡುಗ ನನ್ ಮಗಳಿಗೆ ಸಿಕ್ಕಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಆದ್ರೂ ಅನಿರುದ್ಧ ದೇಹ ಕಾಂತಿಯುತವಾಗಿತ್ತು, ಅವನದು ಶ್ಯಾಮಲ ವರ್ಣ ಅಂತ ಅವನು ಇದನ್ನ ಹೇಳ್ತಾ ಇದ್ದಾನೆ. ಹೆಂಗಿತ್ತು ಅಂತೇಳಿ ಬಾಣಾಸುರ, ಅವನದು ಶ್ಯಾಮಲ ವರ್ಣ, ಅವನು ಪೀತಾಂಬರವನ್ನು ಹುಟ್ಟಿದ್ದನು, ಅವನ ಕಣ್ಣುಗಳು ಕಮಲದಳದಂತಿದ್ದವು, ಅವನ ಬಾಹುಗಳು ಉದ್ದವಾಗಿದ್ದವು, ಅವನನ್ನು ವರ್ಣಿಸ್ತಾ ಇದ್ದಾನೆ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಅವನಿಗೆ ಸೊಗಸಾದ ನೀಲಿ ಛಾಯೆ, ಗುಂಗುರು ಕೂದತಿ, ಇವೆಲ್ಲ ಒಂದು ಸುಂದರ, ಅವನು ಒಂದು ಸುಂದರವಾಗಿದ್ದಾನೆ ಅನ್ನೋದಕ್ಕೆಲ್ಲ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ. ಹೊಳೆಯುತ್ತಿದ್ದ ಅವನ ಕಿವಿಯ ಆಭರಣಗಳ ಪ್ರಕಾಶಮಾನ ಕಿರಣಗಳು ಅವನ ತುಟಿಗಳ ಮೇಲೆ ಮಂದಹಾಸವು ಮನಸ್ಸನ್ನು ಬಹು ಸೆರೆ ಹಿಡುತ್ತಿದ್ದಂತು. ಆದ್ರೂ ಬಾಣಾಸುರನಿಗೆ ಬಹು ಸಿಟ್ಟು ಬಂದಿತ್ತು. ಅಂದ್ರೆ ಅವನಿಗೇನೆ ಇಷ್ಟು ಚಂದ ಕಾಣಿಸ್ತಾ ಇದ್ದಾನೆ ಅಂದ್ರೆ ಉಷೆ ಕಣ್ಣಿಗೆ ಎಷ್ಟು ಚಂದ ಕಂಡಿರ್ಬೋದಲ್ವಾ ಅವನು, ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಆದ್ರೂ ಆದ್ರೆ ಅವನಿಗೆ ಚೆನ್ನಾಗೆಲ್ಲ ಇದೆ, ಆದ್ರೆ ಸಹನು ಅವನಿಗೆ ಮನ್ಸು ಅವನು ಹೇಳ್ತಾನೆ ಬಹು ಸಿಟ್ಟು ಬಂದಿರ್ತದೆ. ಸಿಟ್ಟು ಬರುತ್ತೆ, ನ್ಯಾಚುರಲ್ ಅಲ್ವಾ, ಎಷ್ಟ್ ಚಂದ ಇದ್ದೇನು ಮಗಳನ್ನ ನಾವು ಇದ್ ಮಾಡ್ಬಿಟ್ಟಿದ್ದಾನೆ ಅಂತೇಳಿ ಅವನಿಗೆ ದುಃಖ ಆಗಿರುತ್ತೆ, ಎಲ್ಲ ನೋವಾಗುತ್ತೆ, ಸಿಟ್ಟು ಬರುತ್ತೆ. ಬಾಣಾಸುರನ ಅವನನ್ನು ಕಂಡಾಗ ಅನಿರುದ್ಧನು ಉಷೆ ಜೊತೆಲಿ ಆಟ ಆಡ್ತಾನೆ. ಒಂದ್ ಬಂದಾಗ ಉಷೆ ಜೊತೆಲಿ ಅನಿರುದ್ಧ ಆಟ ಆಡ್ತಾ ಕೂತಿರ್ತಾನೆ. ಅನಿರುದ್ಧನು ಸೊಗಸಾದ ಉಡುಪನ್ನು ಧರಿಸಿದ್ದನು. ಉಷೆ ಅವನಿಗೆ ಬಗೆಬಗೆಯ ಸುಂದರ ಪುಷ್ಪಹಾರಗಳನ್ನು ಹಾಕಿದಳು. ಅಂದ್ರೆ ಅವನನ್ನ ಅಲಂಕಾರ ಮಾಡ್ಬಿಟ್ಟಿದ್ದಾಳೆ ಚೆನ್ನಾಗಿ. ಅಂದ್ರೆ ಹೆಂಗಸನ ತನಗಳ ಮೇಲೆ ಹಚ್ಚುವ ಕೆಂಪು ಕುಂಕುಮದ, ಅಂದ್ರೆ ಅವನಿಗೆ ಗೊತ್ತಾಗುತ್ತೆ ಅವನ ಹಾರದ ಮೇಲೆ ಕೆಂಪುದು ಎಲ್ಲ ಒಂದು ಚುಕ್ಕೆ ಚುಕ್ಕೆ ಕಾಣಿಸುತ್ತೆ. ಅದ್ರಿಂದ ಗೊತ್ತಾಗತ್ತೆ ಇವರಿಬ್ರು ಅಂದ್ರೆ ಆಲಂಗಿಸಿಕೊಂಡಿದ್ರು. ಅಂದ್ರೆ ಅವನಿಗೆ ಅಂದ್ರೆ ಇದೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಅನ್ಸುತ್ತೆ ಆಲಂಗಿಸ್ಕೊಂಡಿದ್ರು. ಅಂದ್ರೆ ಎಲ್ಲ ಏನ್ ದಾಂಪತ್ಯ ಜೀವನದಲ್ಲಿ ಏನೇನ್ ನಡೆಯುತ್ತೆ ದಂಪತಿಗಳಾಗ್ತದೆ ಆ ತರದೆಲ್ಲ ಒಂದು ವ್ಯವಹಾರಗಳು ನಡೆದಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ತನ್ನ ಎದುರಿನಲ್ಲಿಯೂ ಅನಿರುದ್ಧನು ಉಷೆಯ ಮುಂದೆ ಶಾಂತವಾಗಿ ಕುಳಿತಿದ್ದನು. ಅವನು ಬಂದ್ರು ಸಹ ಅವನೇನು ಇದಾಗ್ಲಿಲ್ಲ. ಅಂದ್ರೆ ಅನಿರುದ್ಧ ಏನು ಡಿಸ್ಟರ್ಬ್, ಅವನಿಗೆ ಅವನು ಏನು ಅನ್ಸ್ಲಿಲ್ಲ, ಅವನ ವಿಚಲಿತನಾಗಿಲ್ಲ, ಅವನು ಶಾಂತವಾಗಿ ಕೂತಿರ್ತಾನೆ. ಕಂಡು ಬಾಣಸ ಆಶೀರ್ವಾದ. ಅದೇ ತನ್ನ ಭಾವಿ ಮಾವನಿಗೆ ಅವನಿಗೆ ಗೊತ್ತಾಗುತ್ತೆ, ಓ ನನ್ ಭಾವಿ ಮಾವನಿಗೆ ಸಂತೋಷ ಆಗಿಲ್ಲ ನನ್ನಿಂದ ಅಂತ ಗೊತ್ತಾಗುತ್ತೆ. ಆಮೇಲೆ ಗೊತ್ತಾಗುತ್ತೆ ಈಗ ಸೈನಿಕರಿಂದ ನನ್ನನ್ನು ಹಿಡಿಸ್ತಾನೆ ಅಥವಾ ಹೊಡಿಸ್ತಾನೆ ಅಂತ ಗೊತ್ತಾಗ್ಬಿಡುತ್ತೆ ಇವನಿಗೆ ಅನಿರುದ್ಧನಿಗೆ. ಆಮೇಲೆ ಬೇರೆ ಯಾವ ಆಯುಧವೂ ಕಾಣದಿಂದ ಅವನ್ನೆಲ್ಲ ಸೈನಿಕನೆಲ್ಲ ಕರೀತಾನೆ. ಕರ್ಬಿಟ್ಟು ಅವನ್ನ ಅಟ್ಯಾಕ್ ಮಾಡಕ್ ಹೇಳಿದಾಗ ಅವ್ನಿಗೇನು ಸಿಕ್ಕೋದಿಲ್ಲ. ಅನಿರುದ್ಧನ ಕೈಲಿ ಒಂದು ಹೇಳ್ತಾ ಇದ್ರು, ಒಂದು ಕಬ್ಬಿಣದ ಸರಳು ಸಿಕ್ಕತ್ತೆ. ಆ ಸರಳು ತಗೊಂಡ್ಬಿಟ್ಟು ಅವನ್ನೆಲ್ಲ ಸೈನಿಕರನ್ನ ಎದುರಿಸಕ್ ಶುರು ಮಾಡ್ತಾನೆ. ಹಿಂಗೆಲ್ಲ ನೀವೆಲ್ಲ ಮುಂದೆ ಬಂದ್ರೆ ನಿಮ್ಮನ್ನೆಲ್ಲ ನಾನು ಕೊಂದೇ ಬಿಡ್ತೀನಿ ಅಂತ ಹೇಳ್ತಾನೆ. ಮೃತ್ಯು ದೇವತೆ ಅಂತ ಕಂಡು ಅವರೆಲ್ಲರಿಗೂ ಸೈನಿಕರಿಗೂ ನಂತರ ಮೃತ್ಯು ದೇವತೆ ಕಾಣಿಸ್ತಾ ಇದ್ದಾನೆ. ಬಾಣಾಸುರನ ಅಪ್ಪಣೆಯಂತೆ ಎಲ್ಲಾ ಕಡೆಯಿಂದ ಸೈನಿಕರು ಅವನನ್ನ ಮುತ್ಕೊಳ್ತಾರೆ. ಅವನು ತನ್ನ ಬಳಿಗೆ ಬಂದಾಗ ಅನಿರುದ್ಧನ ಅವರನ್ನು ಸರಳಿಯಿಂದ ಅವನ ಹತ್ರ ಬಂದಾಗ ಆ ಸರಳಿಂದ ಎಲ್ಲಾರಿಗೂ ಹೊಡೆದು ಎಲ್ಲಾನು ಕೆಳಗಡೆ ಬೀಳಿಸಿ ಎಲ್ಲ ಮಾಡ್ತಾನೆ. ಏನ್ ಹೇಳ್ತಾ ಇದ್ದಾರೆ, ರಣಹದ್ದುಗಳ ತಂಡದ ನಾಯಕನು ಬೊಗಳುವ ನಾಯಿಗಳಲ್ಲಿ ಒಂದೊಂದರೊಂದು ಕೊಲ್ಲುವಂತೆ. ಅಂದ್ರೆ ರಣಹದ್ದುಗಳ ತಂಡ ನಾಯಕ ಹೇಗೆ ನಾಯಿಗಳು ಬೆನ್ನತ್ತಿದ್ರೆ ಕೊಲ್ತಾನಲ್ಲ, ಅದೇ ತರ ಒಬ್ಬೊಬ್ಬ ಆಳುಗಳನ್ನ ಎಲ್ಲ ಸೈನಿಕನ ಅವನು ಕೊಲ್ತಾನೆ. ಅನಿರುದ್ಧ ಅವರನ್ನು ಕೊಂದು ಈ ರೀತಿಯಲ್ಲಿ ಅನಿರುದ್ಧನು ಅರಮನೆಯಿಂದ ತಪ್ಪಿಸ್ಕೊಂಡು, ಇಲ್ಲಿ ಏನೋ ಮಾಡಿ ಅನಿರುದ್ಧ ಏನ್ ಮಾಡ್ತಾನೆ, ಅರಮನೆಯಿಂದ ತಪ್ಪಿಸ್ಕೊಂಡು ಹೊರಟ್ಬಿಡ್ತಾನೆ. ಆದ್ರೆ ಏನಾಗುತ್ತೆ, ಬಾಣಾಸುರನಿಗೆ ಇನ್ನ ಅವನಿಗೆ ಯಾವ ಲೆವೆಲ್ ಅಲ್ಲಿ ಅವನಿಗೆ ಒಂಥರ ಯುದ್ಧ ಮಾಡೋದೆಲ್ಲ ಗೊತ್ತಿರತ್ತೆ. ಅಂದ್ರೆ ಇದಾದ್ರೆ ಇದನ್ನ ತಪ್ಪಿಸ್ಕೊಟ್ರೆ ಇನ್ನೇನ್ ಮಾಡ್ಬೇಕು ಅಂತ ಬರುತ್ತೆ. ಈಗ ತಪ್ಸ್ಕೊಂಡು ಹೋಗ್ಬಿಡ್ತಾ ಇದ್ದಾನೆ. ಅಷ್ಟೊಳಗೆ ಅವನನ್ನ ಬಾಗ್ಲೆಲ್ಲ ಹಿಡ್ಬಿಟ್ಟು ಅವನಿಗೆ ಅವನಿಗೆ ಶಿವನ ಕೃಪೆಯಿಂದ ಅವನಿಗೆ ನಾಗಬಂಧ ಅಂತೇಳಿ ಒಂದು ಬಂಧ ಮಾಡೋ ಒಂದು ವಿದ್ಯೆ ಗೊತ್ತಿರುತ್ತೆ ಅವನಿಗೆ. ಆ ನಾಗಬಂಧದಿಂದ ಏನ್ ಮಾಡ್ತಾನೆ, ಅವನು ಶತ್ರುಗಳನ್ನ ಸೆರೆ ಹಿಡಿಯಬಲ್ಲವನಾಗಿದ್ದ. ಅಂದ್ರೆ ಆ ನಾಗಬಂಧ ಹಾಕಿದ್ರೆ ಆ ಬಂಧನದಿಂದ ಒಂದು ಸುತ್ತು ಇದು ಬರುತ್ತೆ ಕಾಣುತ್ತೆ, ನಾಗ ತರದೇನೋ ಒಂದು, ಆ ಬಂಧನದಿಂದ ಶತ್ರುವನ್ನ ಹಿಡಿಬಹುದು. ಆತರ ಆ ನಾಗಬಂಧವನ್ನ ಇವನಿಗೆ ಹಾಕ್ಬಿಡ್ತಾನೆ. ಅನಿರುದ್ಧನಿಗೆ ಹಾಕೋದ್ರಿಂದ ಅರಮನೆಯಿಂದ ತನ್ನ ತಂದೆ ಅನಿರುದ್ಧನನ್ನು ಅಂದ್ರೆ ಆ ನಾಗಬಂಧವನ್ನ ಹಾಕಿ ಅವನನ್ನ ಸೆರೆ ಹಿಡಿದ್ಬಿಡ್ತಾನೆ. ಆಮೇಲೆ ಉಷೆಗೆ ಗೊತ್ತಾಗುತ್ತೆ ಅನಿರುದ್ಧನ ತನ್ನ ತಂದೆ ಹಿಡಿದ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಅವಳಿಗೆ ತುಂಬಾ ದುಃಖ ತಡಿಯಕ್ಕಾಗೋದಿಲ್ಲ. ಅವಳು ಗಟ್ಟಿಯಾಗಿ ರೋದ್ಸಕ್ ಶುರು ಮಾಡ್ತಾಳೆ. ಉಷಾ ಮತ್ತು ಅನಿರುದ್ಧರ ಭೇಟಿ ಎಂಬ 61ನೇ ಅಧ್ಯಾಯದ
ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಬಾಣಾಸುರ. ಹಾ, ನೆಕ್ಸ್ಟ್ ಬಾಣಾಸುರ. ಸುಧಾ ಮಾತಾಜಿ. ಹಾ, ಓದ್ಸಿ ಮಾತಾಜಿ. ಜ್ಯೋತಿಶ್ವರಿ ಮಾತಾಜಿ ಓದಿ. ಜ್ಯೋತಿಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತಾ ಇದ್ದೀನಿ, ಒಂದು ನಿಮಿಷ. ಅಧ್ಯಾಯ 62 ಬಾಣಾಸುರನೊಡನೆ ಕೃಷ್ಣನ ಯುದ್ಧ. ಮಳೆಗಾಲದ 4 ತಿಂಗಳು ಕಳೆದರೂ ಅನಿರುದ್ಧನು ಮನೆಗೆ ಹಿಂದಿರುಗದಿದ್ದಾಗ ಯಾದವ ಸಂಸಾರದವರಿಗೆಲ್ಲ ಆತಂಕವಾಯಿತು. ಹುಡುಗನು ಹೇಗೆ ತಪ್ಪಿಸಿಕೊಂಡ ಎಂದು ಅವರಿಗೆ ಅರ್ಥವಾಗಲಿಲ್ಲ. ಸುದೈವದಿಂದ ಒಂದು ದಿನ ನಾರದ ಮಹರ್ಷಿಯು ಬಂದು ಅರಮನೆಯಿಂದ ಅನಿರುದ್ಧನು ಕಾಣೆಯಾದ ರೀತಿಯನ್ನು ವಿವರಿಸಿದರು. ಅನಿರುದ್ಧನನ್ನು ಬಾಣಾಸುರನ ರಾಜಧಾನಿ ಶೋಣಿತಪುರಕ್ಕೆ ಹೇಗೆ ಕರೆದುಕೊಂಡು ಹೋಗಲಾಯಿತು ಮತ್ತು ಅನಿರುದ್ಧನು ಬಾಣಾಸುರನ ಸೈನಿಕರನ್ನೆಲ್ಲ ಸೋಲಿಸಿದ್ದರೂ ಬಾಣಾಸುರನು ಅವನನ್ನು ಹೇಗೆ ಸೆರೆ ಹಿಡಿದ ಎನ್ನುವುದನ್ನು ಅವರು ವಿವರಿಸಿದರು. ಅವರು ವಿವರವಾಗಿ ಇಡೀ ಕಥೆಯನ್ನು ಹೇಳಿದರು. ಯದುವಂಶದವರಿಗೆಲ್ಲ ಕೃಷ್ಣನಲ್ಲಿ ಬಹು ಪ್ರೀತಿ. ಅವರೆಲ್ಲ ಶೋಣಿತಪುರಕ್ಕೆ ಮುತ್ತಿಗೆ ಹಾಕಲು ಸಿದ್ಧರಾದರು. ಪ್ರದ್ಯುಮ್ನ, ಸಾತ್ಯಕಿ, ಗದ, ಸಾಂಬ, ಶರಣ, ನಂದ, ಉಪನಂದ ಮತ್ತು ಭದ್ರರು ಸೇರಿದಂತೆ ಮುಖ್ಯ ನಾಯಕರೆಲ್ಲ ಸೇರಿ 18 ಅಕ್ಷೋಹಿಣಿ ಸೈನ್ಯವನ್ನು ಸಿದ್ಧ ಮಾಡಿದರು. ಅನಂತರ ಅವರೆಲ್ಲ ಶೋಣಿತಪುರಕ್ಕೆ ಹೋಗಿ ಸೈನಿಕರು ಆನೆಗಳು, ಕುದುರೆಗಳು ಮತ್ತು ರಥಗಳಿಂದ ನಗರವನ್ನ ಸುತ್ತುವರಿದರು. ಯಾದವ ಸೈನಿಕರು ಗೋಡೆಗಳನ್ನ, ದೊಡ್ಡ ಬಾಗಿಲುಗಳನ್ನ ಹೊಡೆಯುತ್ತಾ, ಬಳಿಯ ಉಪವನಗಳನ್ನು ಹಾಳು ಮಾಡುತ್ತಾ ಇಡೀ ನಗರವನ್ನು ಮುತ್ತಿದ್ದಾರೆ ಎನ್ನುವ ಸುದ್ದಿಯು ಬಾಣಾಸುರನಿಗೆ ತಲುಪಿತು. ಬಹು ಕೋಪಗೊಂಡು ಯದು ಸೈನಿಕರಷ್ಟೇ ಸಮರ್ಥರಾದ ತನ್ನ ಸೈನಿಕರಿಗೆ ಅವರನ್ನು ಎದುರಿಸುವಂತೆ ಅಪ್ಪಣೆ ಮಾಡಿದನು. ಶಿವನಿಗೆ ಬಾಣಾಸುರನಲ್ಲಿ ಎಷ್ಟು ಕರುಣೆ ಎಂದರೆ ತನ್ನ ಧೀರ ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣಪತಿಯರೊಂದಿಗೆ ಬಂದು ಬಾಣಾಸುರನ ಸೈನ್ಯದ ದಳಪತಿಯಾದನು. ತನ್ನ ಪ್ರೀತಿಯ ವಾಹನ ನಂದೀಶ್ವರನ ಮೇಲೆ ಕುಳಿತು ಶಿವನು ಕೃಷ್ಣ ಮತ್ತು ಬಲರಾಮರ ವಿರುದ್ಧ ಹೋರಾಟಕ್ಕೆ ನಾಯಕನಾದನು. ಒಂದು ಕಡೆ ತನ್ನ ಧೀರ ಮಕ್ಕಳೊಂದಿಗೆ ಶಿವ, ಮತ್ತೊಂದು ಕಡೆ ದೇವೋತ್ತಮ ಪರಮಪುರುಷನಾದ ಕೃಷ್ಣ ಮತ್ತು ಅವನ ಅಣ್ಣ ಬಲರಾಮ. ಯುದ್ಧವು ಎಷ್ಟು ಘೋರವಾಗಿತ್ತು ಎಂದು ನಾವು ಊಹಿಸಿಕೊಳ್ಳಬಹುದು. ಹೋರಾಟವು ಎಷ್ಟು ಭಯಂಕರವಾಗಿತ್ತೆಂದರೆ ಅದನ್ನು ನೋಡಿದವರು ಬೆರಗಾದರು. ಅವರ ದೇಹದ ಮೇಲಿನ ಕೂದಲುಗಳು ನಿಮಿರಿ ನಿಂತವು. ಶಿವನು ನೇರವಾಗಿ ಕೃಷ್ಣನೊಡನೆ ಹೋರಾಡುವುದರಲ್ಲಿ ನಿರತನಾಗಿದ್ದನು. ಪ್ರದ್ಯುಮ್ನನು ಕಾರ್ತಿಕೇಯನೊಡನೆ, ಬಲರಾಮನು ಬಾಣಾಸುರ ದಂಡನಾಯಕ ಕುಂಭಾಂಡನೊಡನೆ ಹೋರಾಡುತ್ತಿದ್ದರು. ಕೂಪಕರ್ಣನು ಕುಂಭಾಂಡನಿಗೆ ಸಹಾಯ ಮಾಡುತ್ತಿದ್ದನು. ಕೃಷ್ಣನ ಮಗ ಸಾಂಬನು ಬಾಣಾಸುರನ ಮಗನೊಂದಿಗೆ, ಬಾಣಾಸುರನು ಯಾದವ ಸೈನ್ಯದ ದಂಡನಾಯಕ ಸಾತ್ಯಕಿಯೊಡನೆಯೂ ಹೋರಾಡುತ್ತಿದ್ದರು. ಹೀಗೆ ಯುದ್ಧವು ನಡೆಯಿತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜತಂಬರ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಓದ್ತೇನೆ ಮಾತಾಜಿ. ಈ ಯುದ್ಧದ ಅಲ್ಲಿಂದ ಓದ್ಬೇಕಲ್ಲ ಮಾತಾಜಿ? ಹೌದು. ಈ ಯುದ್ಧದ ಸುದ್ದಿಯು ವಿಶ್ವದಲ್ಲೆಲ್ಲ ಹರಡಿತು. ಬ್ರಹ್ಮನಂತಹ ಉರ್ದು ಲೋಕದ ದೇವತೆಗಳು, ಮಹರ್ಷಿಗಳು ಮತ್ತು ಇತರ ಪ್ರಾಜ್ಞರು ಯುದ್ಧದ ಸ್ಥಳಕ್ಕೆ ಬಂದರು. ಸಿದ್ಧರು, ಚಾರಣರು, ಗಂಧರ್ವರು ಎಲ್ಲರೂ ಬಂದರು. ಎಲ್ಲರಿಗೂ ಶಿವ ಮತ್ತು ಕೃಷ್ಣ ಮತ್ತು ಅವರ ಹಿಂಬಾಲಕರ ನಡುವಣ ಯುದ್ಧವನ್ನು ನೋಡುವ ಕುತೂಹಲ. ಅವರು ರಣಭೂಮಿಯ ಮೇಲೆ ತಮ್ಮ ವಿಮಾನಗಳಲ್ಲಿ ನಿಧಾನವಾಗಿ ಹಾರಾಡುತ್ತಿದ್ದರು. ಶಿವನಿಗೆ ಭೂತಗಳು, ಪ್ರೇತಗಳು, ಪ್ರಮಥರು, ಕುಯ್ಯಕರು, ಡಾಕಿನಿಯರು, ಪಿಶಾಚಿಗಳು, ಕೂಷ್ಮಾಂಡರು, ಬೇತಾಳಗಳು, ವಿನಾಯಕರು ಮತ್ತು ಬ್ರಹ್ಮ ರಾಕ್ಷಸರು, ಇವೆಲ್ಲ ಬಲಶಾಲಿ ಪ್ರೇತಗಳ ಮತ್ತು ನರಕಗಳ ನಿವಾಸಿಗಳ ನೆರವುಂಟು. ಆದುದರಿಂದ ಅವನನ್ನು ಭೂತನಾಥ ಎಂದು ಕರೆಯುತ್ತಾರೆ. ಎಲ್ಲ ಪ್ರೇತಗಳಲ್ಲಿ ಬ್ರಹ್ಮ ರಾಕ್ಷಸರು ಬಹು ಬಲಶಾಲಿಗಳು. ಬ್ರಾಹ್ಮಣರು ಪ್ರೇತಗಳಾದಾಗ ಬ್ರಹ್ಮ ರಾಕ್ಷಸರಾಗುತ್ತಾರೆ.
ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ತನ್ನ ಪ್ರಸಿದ್ಧ ಧನುಸ್ಸಾದ ಸಾರಂಗ ಧನುವಿನಿಂದ ಹೊಡೆದು ಎಲ್ಲ ಪ್ರೇತಗಳನ್ನು ರಣರಂಗದಿಂದ ಓಡಿಸಿದನು. ಆಗ ಶಿವನು ತನ್ನ ಆಯುಧ ಅಸ್ತ್ರಗಳನ್ನು ದೇವೋತ್ತಮ ಪುರುಷನ ಮೇಲೆ ಬಿಡಲು ಪ್ರಾರಂಭಿಸನು. ಕೃಷ್ಣನು ಲೀಲಾಜಾಲವಾಗಿ ಈ ಅಸ್ತ್ರಗಳಿಗೆ ಪ್ರತ್ಯಸ್ತ್ರಗಳನ್ನು ಪ್ರಯೋಗಿಸಿ ನಿವಾರಿಸಿದನು. ಅಣುಬಾಂಬಿನಂತ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟನು. ವಾಯುವಾಸ್ತ್ರಕ್ಕೆ ಪ್ರತಿಯಾಗಿ ಪರ್ವತಾಸ್ತ್ರವನ್ನು ಬಿಟ್ಟನು. ಶಿವನು ರಣಭೂಮಿಯ ಮೇಲೆ ಪ್ರಚಂಡ ಮಾರುತ ಬೀಸುವಂತೆ ಅಸ್ತ್ರವನ್ನು ಬಿಟ್ಟಾಗ ಕೃಷ್ಣನು ಅದಕ್ಕೆ ವಿರುದ್ಧವಾಗಿ ಪ್ರಚಂಡ ಮಾರುತವನ್ನು ಅಲ್ಲೇ ತಡೆಯುವ ಪರ್ವತಾಸ್ತ್ರವನ್ನು ಬಿಟ್ಟನು. ಹಾಗೆಯೇ ಶಿವನು ಭಯಂಕರ ಆಗ್ನೇಯಾಸ್ತ್ರವನ್ನು ಬಿಟ್ಟಾಗ ಕೃಷ್ಣನು ಪ್ರತಿಯಾಗಿ ಭಾರಿ ಮಳೆಯನ್ನು ಕರೆಯುವ ವರುಣಾಸ್ತ್ರವನ್ನು ಬಿಟ್ಟನು. ಕಡೆಗೆ ಶಿವನು ತನ್ನ ಸ್ವಂತ ಅಸ್ತ್ರವಾದ ಪಾಶುಪತಾಸ್ತ್ರವನ್ನು ಬಿಟ್ಟಾಗ ಕೃಷ್ಣನು ಕೂಡಲೇ ನಾರಾಯಣಾಸ್ತ್ರವನ್ನು ಪ್ರತಿಯಾಗಿ ಬಿಟ್ಟನು. ಶಿವನಿಗೆ ಕೃಷ್ಣನೊಡನೆ ಯುದ್ಧ ಮಾಡಿ ತೀರ ಕಿರಿಕಿರಿ ಆಯಿತು. ಆಗ ಕೃಷ್ಣನು ಒಂದು ಆಕಳಿಕೆಯ ಅಸ್ತ್ರವನ್ನು ಬಿಟ್ಟನು. ಈ ಅಸ್ತ್ರವನ್ನು ಪ್ರಯೋಗಿಸಿದಾಗ ಶತ್ರು ಪಕ್ಷದವರು ತುಂಬಾ ಆಯಾಸಗೊಂಡು ಯುದ್ಧವನ್ನು ಮಾಡಲು ಕೃಷ್ಣನ ಆಕ್ರಮಣದ ಯುದ್ಧವನ್ನು ನಿಲ್ಲಿಸಿ ಆಕಳಿಸಲು ಪ್ರಾರಂಭಿಸಿದರು. ಶಿವನು ಎಷ್ಟು ಆಯಾಸಗೊಂಡನೆಂದರೆ ಅವನು ಯುದ್ಧ ಮಾಡಲು ನಿರಾಕರಿಸಿ ಆಕಳಿಸಲು ಪ್ರಾರಂಭಿಸಿದನು. ಕೃಷ್ಣನು ಈಗ ಶಿವನ ಆಕ್ರಮಣದಿಂದ ಬಾಣಾಸುರನ ಹೋರಾಟಕ್ಕೆ ಗಮನವನ್ನು ಬದಲಾಯಿಸಲು ಸಾಧ್ಯವಾಯಿತು. ಅವನು ಬಾಣಾಸುರನ ಅಂಗರಕ್ಷಕರನ್ನು ಕತ್ತಿಗಳು ಮತ್ತು ಗದೆಗಳಿಂದ ಕೊಲ್ಲಲು ಪ್ರಾರಂಭಿಸಿದನು. ಈ ಮಧ್ಯೆ ಕೃಷ್ಣನ ಮಗ ಪ್ರದ್ಯುಮ್ನನು ದೇವತೆಗಳ ದಳಪತಿಯಾದ ಕಾರ್ತಿಕನೊಡನೆ ಭೀಕರ ಯುದ್ಧವನ್ನು ಮಾಡುತ್ತಿದ್ದನು. ಕಾರ್ತಿಕೇಯನಿಗೆ ಗಾಯಗಳಾದವು, ದೇಹದಿಂದ ವಿಪುಲವಾಗಿ ರಕ್ತ ಹರಿಯಿತು. ಈ ಸ್ಥಿತಿಯಲ್ಲಿ ಅವನು ರಣರಂಗವನ್ನು ಬಿಟ್ಟು ಯುದ್ಧ ಮಾಡುವುದನ್ನು ನಿಲ್ಲಿಸಿ ತನ್ನ ಮಯೂರ ವಾಹನದ ಮೇಲೆ ಹೊರಟು ಹೋದನು. ಹಾಗೆಯೇ ಬಲರಾಮನು ಬಾಣಾಸುರನು ದಂಡನಾಯಕನ ಕುಮಾಂಡನನ್ನು ತನ್ನ ಗದೆಯ ಮೇಪೆಟ್ಟುಗಳಿಂದ ನುಚ್ಚು ನೂರು ಮಾಡುತ್ತಿದ್ದನು. ಕೂಪಕರ್ಣನಿಗೂ ಇದೇ ರೀತಿಯ ಗಾಯಗಳಾದವು. ಅವನು ಕುಂಭಾಂಡನು ನೆಲದ ಮೇಲೆ ಬಿದ್ದರು. ದಳಪತಿಗೆ ಮಾರಕ ಗಾಯಗಳಾದವು. ಮಾರ್ಗದರ್ಶನವಿಲ್ಲದೆ ಬಾಣಾಸುರನ ಸೈನ್ಯವೆಲ್ಲ ಚೆಲ್ಲಾಪಿಲಿಯಾಯಿತು. ತನ್ನ ಸೈನಿಕರು ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾದರೆ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕಮಲಾ ಎಸ್ ಭಟ್ ಮಾತಾಜಿ ಓದಿ. ಕಮಲಾ ಮಾತಾಜಿ ಕೇಳಿಸ್ಕೋತೀನಿ, ಕಣ್ ಸ್ವಲ್ಪ ಟ್ರಬಲ್ ಇದೆ. ಓಕೆ ಓಕೆ ಓಕೆ. ಸೌಮ್ಯಶ್ರೀ ಮಾತಾಜಿ ಓದಿ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಬುದ್ಧಿವಂತಿಕೆ ಅಲ್ಲಿಂದನಾ? ಇಲ್ಲಿ ತನ್ನ ಸೈನಿಕರು ತನ್ನ ಸೈನಿಕರು ಮತ್ತು ದಂಡಾಧಿಕಾರಿಗಳು ಸೋತುದನ್ನು ಕಂಡು ಬಾಣಾಸುರನಿಗೆ ಬಹಳ ಕೋಪ ಬಂದಿತು. ಕೃಷ್ಣನ ದಳಪತಿ ಸಾತ್ಯಕಿಯೊಡನೆ ಯುದ್ಧ ಮಾಡುವುದನ್ನು ನಿಲ್ಲಿಸುವುದು ಬುದ್ಧಿವಂತಿಕೆ ಎಂದು ಭಾವಿಸಿ ನೇರವಾಗಿ ಕೃಷ್ಣನ ಮೇಲೆ ಆಕ್ರಮಣ ಮಾಡಿದನು. ತನ್ನ ಸಹಸ್ರ ಬಾಹುಗಳನ್ನು ಬಳಸಲು ಈಗ ಅವಕಾಶ ಒದಗಿತ್ತು. ಅವನು ಏಕಕಾಲದಲ್ಲಿ 500 ಬಿಲ್ಲುಗಳನ್ನು 2000 ಬಾಣಗಳನ್ನು ಬಳಸುತ್ತಾ ಕೃಷ್ಣನ ಕಡೆಗೆ ನುಗ್ಗಿದನು. ಇಂತಹ ಮೂರ್ಖನಿಗೆ ಕೃಷ್ಣನ ಶಕ್ತಿಯನ್ನು ಅಳಿಯಲು ಬರುವುದೇ ಇಲ್ಲ. ನಿರಾಯಾಸವಾಗಿ ಕೃಷ್ಣನು ಬಾಣಾಸುರನ ಎಲ್ಲ ಬಿಲ್ಲುಗಳನ್ನು ಎರಡೆರಡಾಗಿ ತುಂಡು ಮಾಡಿದನು. ಅವನು ಮುಂದಕ್ಕೆ ಸಾಗದಂತೆ ಅವನ ರಥದ ಕುದುರೆಗಳು ನೆಲದಲ್ಲಿ ಒರಗುವಂತೆ ಮಾಡಿದನು. ರಥವು ಚೂರು ಚೂರಾಯಿತು. ಇದರ ನಂತರ ಕೃಷ್ಣನು ತನ್ನ ಪಾಂಚಜನ್ಯ ಶಂಖವನ್ನು ಊದಿದನು. ಬಾಣಾಸುರನು ಕೊಟರ ಎನ್ನುವ ದೇವತೆಯನ್ನು ಪೂಜಿಸುತ್ತಿದ್ದನು. ಅವರು ತಾಯಿ ಮಕ್ಕಳಂತಿದ್ದರು. ಬಾಣಾಸುರನ ಪ್ರಾಣಕ್ಕೆ ಅಪಾಯವನ್ನು ಕಂಡು ತಾಯಿ ಕೊಟರಳಿಗೆ ತಳಮಳವಾಯಿತು. ಆಗ ಅವಳು ರಣಭೂಮಿಯಲ್ಲಿ ಕಾಣಿಸಿಕೊಂಡಳು. ಕೂದಲನ್ನು ಕೆದರಿಕೊಂಡು ನಗ್ನಳಾಗಿ ಅವಳು ಕೃಷ್ಣನ ಮುಂದೆ ನಿಂತಳು. ಕೃಷ್ಣನಿಗೆ ನನ್ನ ನಗ್ನ ಹೆಂಗಸನ್ನು ನೋಡುವುದು ಇಷ್ಟವಾಗಲಿಲ್ಲ. ಆದುದರಿಂದ ಮುಖವನ್ನು ತಿರುಗಿಸಿದನು. ಕೃಷ್ಣನಿಂದ ತಪ್ಪಿಸಿಕೊಳ್ಳಲು ಅವಕಾಶವೂ ದೊರೆಯಿತು. ಬಾಣಾಸುರನು ಯುದ್ಧ ಭೂಮಿಯನ್ನು ಬಿಟ್ಟನು. ಅವನ ಬಿಲ್ಲುಗಳ ಹೆದೆಗಳೆಲ್ಲ ಹರಿದು ಅವನಿಗೆ ರಥವಾಗಲಿ ಸಾರಥಿಯಾಗಲಿ ಇರಲಿಲ್ಲ. ಆದುದರಿಂದ ಅವನಿಗೆ ತನ್ನ ನಗರಕ್ಕೆ ಹಿಂದಿರುಗದೆ ಗತ್ಯಂತರವಿರಲಿಲ್ಲ. ಯುದ್ಧದಲ್ಲಿ ಅವನು ಎಲ್ಲವನ್ನೂ ಕಳೆದುಕೊಂಡಿದ್ದನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಕ್ಸ್ಪ್ಲೈನ್ ಮಾಡಿ ಮಾತಾಜಿ. ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ.
ಹರೇ ಕೃಷ್ಣ. ಈಗ ಇವ್ನ ಅನಿರುದ್ಧನ ಇವನು ಹಿಡ್ಕೊಂಡ್ ಬಿಟ್ಟಿದ್ದಾನೆ ಬಾಣಾಸುರ, ನಾಗಬಂಧನದಿಂದ ಹಿಡ್ಕೊಂಡ್ಬಿಟ್ಟ. ಈಗ ಏನಾಗುತ್ತೆ ನೆಕ್ಸ್ಟ್, ಬಾಣಾಸುರ ಈ ಕಡೆ ಏನಾಯ್ತು, ಇವನು ಅನಿರುದ್ಧ ಹೋಗಿ 4 ತಿಂಗಳಾಯ್ತು ಆದ್ರೂ ವಾಪಸ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಯೋಚನೆ ದ್ವಾರಕೆನಲ್ಲಿ ಆ ತರ ಒಂದು ಇದ್ರಲ್ಲಿದ್ದಾರೆ. ಮಳೆಗಾಲದ 4 ತಿಂಗಳು ಕಳೆದ್ರು ಅನಿರುದ್ಧನು ಮನೆಗೆ ಹಿಂತಿರುಗಿದ್ದಾಗ ಯಾವ್ದ ಸಂಸಾರದವರಿಗೆಲ್ಲ ಆತಂಕವಾಯ್ತು. 4 ತಿಂಗಳು ಅದು ಅನಿರುದ್ಧ ಹೋಗು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಈಗ ಎಲ್ಲರೂ ಮನೇಲಿ ಒಂಥರ ಆತಂಕವಾಗಿದ್ದಾರೆ. ಹುಡುಗನ ಹೇಗ್ ತಪ್ಸ್ಕೊಂಡ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಒಂದು ಅರ್ಥ ಆಗ್ತಾ ಇಲ್ಲ. ಸದೈವದಿಂದ ಒಂದ್ ದಿನ ಅದೇ ಟೈಮ್ಗೆ ನಾರದರು ಬರ್ತಾರೆ ಅಲ್ಲಿಗೆ. ಅವರು ಬಂದ ಅರಮನೆಯಿಂದ ಅನಿರುದ್ಧನ ಕಾಣೆಯಾದ ಪ್ರತಿಯೊಂದು ವಿಷಯವನ್ನ ಹೇಳ್ತಾರೆ. ನಾರದರು ಬಂದ್ಬಿಟ್ಟು ಅನಿರುದ್ಧನ ಹೇಗೆ ಬಾಣಾಸುರ ಕರ್ಕೊಂಡೋದ, ಅವನ ರಾಜಧಾನಿಯಲ್ಲಿ ಶೋಣಿತಾಪುರದಲ್ಲಿ ಈಗ ಅವನನ್ನ ಅಲ್ಲಿದ್ದಾನೆ, ಅವನ ಆಕ್ಚುಲಿ ಅಲ್ಲಿಂದ ತಪ್ಸ್ಕೊಳಕ್ಕೆ ನೋಡಿದಾನೆ ಅಂದ್ರೆ ಎಲ್ಲ ಕಥೆ ಎಲ್ಲ ಹೇಳ್ತಾರೆ. ಅಂದ್ರೆ ಉಷೆದು ಅವನನ್ನ ಹೇಗೆ ಚಿತ್ರಲೇಖ ಉಷೆಯ ಒಂದು ಇವಳು ಕರ್ಕೊಂಡು ಹೋದ್ಲು ಅವಳನ್ನ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿ ಅಲ್ಲಿ ಈಗ ಅವನು ಅಲ್ಲಿದ್ದಾನೆ. ಉಷೆಯ ಒಂದು ಮನೆ ಅಂದ್ರೆ ಬಾಣಾಸುರನ ಮನೆಯಲ್ಲಿ ಇದ್ದಾನ ಅವನು. ಮತ್ತೆ ಅಲ್ಲಿ ಬಾಣಾಸುರನಿಗೆ ವಿಷಯ ಗೊತ್ತಾದ್ಮೇಲೆ ಅವನು ಅಟ್ಯಾಕ್ ಮಾಡಿದಾನೆ. ಮಾಡಿದಾಗ ಅದರಿಂದ ತಪ್ಸ್ಕೊಳಕ್ ಹೋದಾಗ ಅವನನ್ನ ಬಾಣಾಸುರ ನಾಗಬಂಧನ ಹಾಕಿ ಇಟ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಥೆಯನ್ನ ಹೇಳ್ತಾರೆ. ಯದುವಂಶೋದರಿಗೆಲ್ಲ ಕೃಷ್ಣನಲ್ಲಿ ಬಹು ಪ್ರೀತಿ. ಇದನ್ನೆಲ್ಲ ಕೇಳಿದ್ಮೇಲೆ ಕೃಷ್ಣನ್ ಮೊಮ್ಮಗ ಅಲ್ಲ, ಎಲ್ಲರೂ ಕೃಷ್ಣನ್ ಕಂಡೆ ತುಂಬಾ ಪ್ರೀತಿ. ಅದನ್ನ ಏನ್ ಮಾಡ್ತಾರೆ, ಶೋಣಿತಾಪುರಕ್ಕೆ ಎಲ್ಲರೂ ಮುತ್ತಿಗೆ ಹಾಕಕ್ ಹೊರಡ್ತಾ ಇದ್ದಾರೆ. ಅದ್ರಲ್ಲಿ ಎಲ್ಲರೂ ಯಾರು, ಪ್ರದ್ಯುಮ್ನ, ಸಾತಕಿ, ಗದ, ಸಾಂಬ, ಶರಣ, ನಂದ, ಉಪನಂದ ಎಲ್ಲಾರ ನಾಯಕರೆಲ್ಲ ಸೇರ್ಬಿಟ್ಟು 18 ಅಕ್ಷುಣಿ ಸೈನ್ಯವನ್ನ ಸಿದ್ಧ ಮಾಡಿದ್ರು. ಅಂದ್ರೆ ಕುರುಕ್ಷೇತ್ರದಲ್ಲಿ ಎಷ್ಟು ಯುದ್ಧಕ್ಕೆ ಹೋಗಿರ್ತಾರಲ್ಲ ಅಷ್ಟು ಸೈನ್ಯವನ್ನ ಸಿದ್ಧ ಆಗಿದೆ ಈಗ. ಅನಂತರ ಅವರೆಲ್ಲ ಶೋಣಿತಾಪುರಕ್ಕೆ ಹೋಗಿ ಸೈನಿಕರು, ಆನೆಗಳು, ಕುದುರೆಗಳು ಮತ್ತೆ ರಥಗಳಿಂದ ನಗರವನ್ನ ಸುತ್ತೋರಿದೆ. ಎಲ್ಲರೂ ಹೋಗ್ಬಿಟ್ಟು ಶೋಣಿತಾಪುರಕ್ಕೆ, ಯಾಕೆಂದ್ರೆ ಬಾಣಾಸುರ ತುಂಬಾ ಬಲವಂತ ಅಂತ ಗೊತ್ತಿದೆ ಅವರಿಗೆಲ್ಲ. ಸೊ ಇಷ್ಟೆಲ್ಲ ರೆಡಿಯಾಗಿ ಹೋಗಿದ್ದಾರೆ ಅವರು. ರಥಗಳಿಂದ ನಗರವನ್ನ ಸುತ್ತುವರಿತಾ ಇದ್ದಾರೆ. ಯಾದವ ಸೈನಿಕರು ಗೋಡೆಗಳನ್ನು, ದೊಡ್ಡ ಬಾಗಿಲುಗಳನ್ನು ಒಡೆಯುತ್ತಾ ಎಷ್ಟೊಂದು ರಕ್ಷಣೆ ಇದೆ ಅವನ ಒಂದು ಶೋಣಿತಾಪುರಕ್ಕೆ ಬಾಣಾಸುರ ಮಾಡಿದಾನೆ ಅಂತ ಹೇಳಿದ್ರೆ. ಅದು ಗೋಡೆಗಳು ಎಲ್ಲವನ್ನು ಈಗ ಏನೇನ್ ರಕ್ಷಣೆ ಕೊಟ್ಟಿದಾನಲ್ಲ ಎಲ್ಲಾನು ಹೊಡಿತಾ ಹೋಗ್ತಾ ಇದಾರೆ. ಬಾಗಿಲು ಹೊಡೆಯುತ್ತಾ, ಬಳಿಯ ಉಪವನಗಳನ್ನ ಹಾಳು ಮಾಡುತ್ತಾ ಇಡೀ ನಗರವನ್ನು ಮುತ್ತಿದ್ದಾರೆ. ಎಲ್ಲವೂ ಎನ್ನುವ ಸುದ್ದಿ ಬಾಣಾಸುರನಿಗೆ ತಲುಪಿ ಈಗ ಎಲ್ಲ ಬಂದ್ಬಿಟ್ಟು ಕೃಷ್ಣನ ಒಂದು ಸೈನ್ಯವೆಲ್ಲ ಅಟ್ಯಾಕ್ ಮಾಡಿದೆ ತನ್ನ ಇದಕ್ಕೆ ರಾಜಧಾನಿಗೆ ಅಂತ ಗೊತ್ತಾಗುತ್ತೆ ಅವನಿಗೆ ಅಂತ ವಿಷಯ ಗೊತ್ತಾಗುತ್ತೆ. ಬಹು ಕೋಪಗೊಂಡ ಸೈನಿಕರಷ್ಟೇ ಸಮರ್ಥರಾದ ತನ್ನ ಸೈನಿಕರಿಗೆ ಅವರನ್ನ ಎದುರಿಸುವಂತೆ ಅಪ್ಪಣೆ ಮಾಡಿದನು. ಅಂದ್ರೆ ಅವ್ರ ಎದುರಿಸುವಷ್ಟು ತನ್ನಲ್ಲೂ ಸೈನ್ಯ ಇದೆಯಲ್ಲ, ಅದಕ್ಕೀಗ ಹೇಳ್ತಾ ಇದ್ದಾನೆ, ಅಪ್ಪಣೆ ಕೊಡ್ತಾ ಇದ್ದಾನೆ ಅಟ್ಯಾಕ್ ಮಾಡ್ಲಿಕ್ಕೆ. ಶಿವನಿಗೆ ಬಾಣಾಸುರನಲ್ಲಿ ಎಷ್ಟು ಕರುಣೆ ಎಂದರೆ ತನ್ನ ಧೀರ ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣಪತಿ. ಯಾಕೆಂದ್ರೆ ಅವ್ನ್ ಬಾಣಾಸುರ ಹೇಳಿರ್ತಾನಲ್ಲ, ಏನ್ ವರ ಬೇಕು ಅಂತ ಹೇಳಿದಾಗ, ನೀನ್ ನನ್ನ ರಕ್ಷಣೆಯನ್ನ ಮಾಡ್ತಾ ಇರ್ಬೇಕು ಯಾವಾಗ್ಲೂ, ನನ್ನ ಇದ್ರಲ್ಲಿ ಇದ್ಬಿಟ್ಟು, ನನ್ನ ರಾಜಧಾನಿಯಲ್ಲಿ, ನನ್ನ ಒಂದು ಪ್ರದೇಶದಲ್ಲಿ ಇದ್ಬಿಟ್ಟು ನೀನ್ ರಕ್ಷಣೆ ಕೊಡ್ಬೇಕು ಅಂತ ಹೇಳಿರ್ತಾನೆ. ಅದೇ ತರ ಶಿವ ಅಲ್ಲಿರ್ತಾನಲ್ಲ. ಇವಾಗ ಈ ತರ ಆದಾಗ ಶಿವ ಏನ್ ಮಾಡ್ತಾನೆ, ಅವ್ನಿಗೆ ಎಷ್ಟು ಬಾಣಾಸುರನ ಕಂಡ್ರೆ ಕರುಣೆ ಅಂತ ಹೇಳಿದ್ರೆ ತನ್ನ ಮಕ್ಕಳನ್ನ ಎಲ್ಲಾನು ಈ ಒಂದು ಯುದ್ಧಕ್ಕೆ ಕರ್ಕೊಂಡ್ ಬರ್ತಾನೆ. ಕಾರ್ತಿಕೇಯ, ಗಣಪತಿ ಎಲ್ಲಾನು ಕರ್ಕೊಂಡ್ ಬರ್ತಾನೆ. ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣಪತಿಯರೊಂದಿಗೆ ಬಂದು ಬಾಣಾಸುರನ ಸೈನ್ಯದ ದಳಪತಿ ಆದನು. ಎಲ್ಲಾರು ಕರ್ಕೊಂಡ್ ಬರ್ತಾನೆ. ಆಮೇಲೆ ಬಾಣಾಸುರನ ಇದಕ್ಕೆ ದಳಪತಿ ಆಗ್ತಾನೆ. ತನ್ನ ಪ್ರೀತಿಯ ವಾಹನ ನಂದೀಶನ ಮೇಲೆ ಕುಳಿತು ಶಿವನು ಕೃಷ್ಣ ಮತ್ತು ಬಲರಾಮರ ವಿರುದ್ಧ ಹೋರಾಟಕ್ಕೆ ನಾಯಕನಾಗ್ತಾನೆ. ನಂದೀಶ್ವರನ ಮೇಲೆ ಕುತ್ಕೊಂಡ್ಬಿಟ್ಟು ಶಿವ ಏನ್ ಮಾಡ್ತಾನೆ, ಕೃಷ್ಣ ಮತ್ತೆ ಬಲರಾಮನ ಎದುರ್ಸಕ್ ಹೋಗ್ತಾನೆ. ಒಂದು ಕಡೆ ಧೀರ ಮಕ್ಕಳೊಂದಿಗೆ ಶಿವ, ಮತ್ತೊಂದು ಕಡೆ ದೇವೋತ್ತಮ ಪರಮಪುರುಷಾದ ಕೃಷ್ಣ ಮತ್ತು ಅವನ ಅಣ್ಣ. ಇನ್ನೊಂದ್ ಕಡೆ ಏನಾಗುತ್ತೆ ಅಂದ್ರೆ, ಒಂದು ಕಡೆ ತನ್ನ ಧೀರ ಮಕ್ಕಳೊಂದಿಗೆ ಶಿವ, ಮತ್ತೊಂದು ಕಡೆ ಅಂದ್ರೆ ಒಂದು ಇದ್ರಲ್ಲಿ ಶಿವನ್ ಮಕ್ಕಳು, ಇನ್ನೊಂದ್ ಕಡೆ ಕೃಷ್ಣ ಮತ್ತೆ ಬಲರಾಮ. ನೋಡಿ ಹೇಗಿದೆ ಇದು ಯುದ್ಧ ಎಷ್ಟು ಘೋರವಾಗಿತ್ತು ಎಂದು ನಾವು ಊಹಿಸಿಕೊಳ್ಳಬಹುದು. ಅಂದ್ರೆ ಇಬ್ರು ಎಷ್ಟು ಶಿವ ಮತ್ತೆ ಕೃಷ್ಣನ ನಡುವೆ ಯುದ್ಧ ಇದೀಗ. ಹೋರಾಟವು ಎಷ್ಟು ಭಯಂಕರವಾಗಿತ್ತೆಂದ್ರೆ ಅದನ್ನ ನೋಡಿದವರು ಬೆರಗಾದರು. ಅವರ ದೇಹದ ಮೇಲಿನ ಕೂದಲುಗಳು ನಿವರಿ ನಿಂತವು. ಅಷ್ಟೊಂದು ಎಲ್ಲರಿಗೂ ರೋಮಾಂಚನವಾಗಿ ಎಲ್ಲಾ ಯುದ್ಧವನ್ನ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದ್ ಕಡೆ ಶಿವನ್ ಫ್ಯಾಮಿಲಿ, ಶಿವ ಮತ್ತೆ ಅವನ ಮಕ್ಕಳು, ಈ ಕಡೆ ಈ ಒಂದು ಕೃಷ್ಣ ಮತ್ತೆ ಬಲರಾಮ ಇನ್ನೊಂದ್ ಕಡೆ. ಶಿವನು ನೇರವಾಗಿ ಕೃಷ್ಣನನ್ನು ಹೋರಾಡುವುದರಲ್ಲಿ ನಿರತನಾಗಿದ್ದನು. ಪ್ರದ್ಯುಮ್ನ ಕಾರ್ತಿಕೇಯನ ಜೊತೆಯಲ್ಲಿ ಬಲರಾಮನು ಬಾಣಾಸುರನ ದಂಡನಾಯಕ ಕುಂಭಾಂಡನೊಂದಿಗೆ ನೊಡನೆ ಹೋರಾಡ್ತಿದ್ರು. ಹೀಗೆ ಒಬ್ಬೊಬ್ರು ಎಲ್ಲರ ಜೊತೆಲಿ ಹೋರಾಡ್ತಾ ಇದ್ದಾರೆ. ಕುಂಭಕರ್ಣನು ಕುಭಾಂಡನಿಗೆ ಸಹಾಯ ಮಾಡುತ್ತಿದ್ದ. ಕುಂಭಕರ್ಣನು ಕುಭಾಂಡನಿಗೆ ಸಹಾಯ ಮಾಡ್ತಾನೆ. ಕೃಷ್ಣನ ಮಗ ಸಾಂಬನು ಬಾಣಾಸುರನ ಮಗನೊಂದಿಗೆ ಬಾಣಾಸುರನು
ಕೃಷ್ಣನ ಮಗ ಸಾಂಬನು ಬಾಣಾಸುರನ ಮಗನೊಂದಿಗೆ ಬಾಣಾಸುರನು ಯಾದವ ಸೈನ್ಯದ ದಂಡನಾಯಕ ಸಾತ್ಯಕಿಯೊಡನೆ ಹೋರಾಡುತ್ತಿದ್ರು. ಹೀಗೆ ಯುದ್ಧವು ನಡೀತು. ಹೀಗೆ ಒಬ್ರಿಗೊಬ್ರು ಎಲ್ಲರೂ ಒಂದು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಈ ಯುದ್ಧದ ಸುದ್ದಿ ವಿಶ್ವದಲ್ಲೆಲ್ಲ ಹರಡೋಗ್ಬಿಡುತ್ತೆ. ಎಲ್ಲಾ ಒಂದು ವಿಶ್ವದಲ್ಲೆಲ್ಲ ಗೊತ್ತಾದ್ಮೇಲೆ ಎಲ್ಲಾ ಒಂದು ಕಡೆಯಿಂದನೂ ಬ್ರಹ್ಮನಂತ ಊರ್ಧ್ವ ಲೋಕದಿಂದ ಹಿಡ್ಬಿಟ್ಟು ದೇವತೆಗಳು, ಮಹರ್ಷಿಗಳು ಮತ್ತು ಇತರ ಪ್ರಾಜ್ಞರು ಎಲ್ಲರೂ ಯುದ್ಧ ಸ್ಥಳಕ್ಕೆ ಅಲ್ಲಿ ಬಂದು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಸಿದ್ಧರು, ಚಾರಣರು ಎಲ್ಲಾರ್ಗೂ ಅಂದ್ರೆ ಈ ತರ ಯುದ್ಧ ನಡೀತಿದೆ, ಶಿವ ಮತ್ತೆ ಕೃಷ್ಣನ್ ನಡುವೆ ಯುದ್ಧ ನಡೀತಿದೆ ಅಂದಾಗ ಎಲ್ಲರೂ ನೋಡ್ಲಿಕ್ಕೆ ಬರ್ತಾರೆ. ಎಲ್ಲರಿಗೂ ಶಿವ ಮತ್ತು ಕೃಷ್ಣ ಮತ್ತು ಅವರ ಹಿಂಬಾಲಕ ನಡುವಿನ ಯುದ್ಧವನ್ನು ನೋಡುವ ಕುತೂಹಲ, ಎಲ್ಲರಿಗೂ ಕುತೂಹಲ, ಏನಾಗುತ್ತೆ ಅನ್ನೋ ಒಂದು ಇದರಲ್ಲಿ ಎಲ್ಲಾರು ಬಂದಿದ್ದಾರೆ. ಅವರು ರಣಭೂಮಿಯ ಮೇಲೆ ತಮ್ಮ ವಿಮಾನಗಳಲ್ಲಿ ನಿಧಾನವಾಗಿ ಹಾರಾಡುತ್ತಿದ್ದರು. ಅಂದ್ರೆ ವಿಮಾನದಲ್ಲಿದ್ದಾರೆ, ಇದನ್ನ ನೋಡಕ್ಕೋಸ್ಕರ ನಿಧಾನವಾಗಿ ಹಾರಾಡ್ತಾ ಅಂದ್ರೆ ನಿಧಾನವಾಗಿ ವೀಕ್ಷಣೆ ಮಾಡ್ತಾ ಇದ್ದಾರಂತೆ. ಶಿವನಿಗೆ ಭೂತಗಳು, ಪ್ರೇತಗಳು, ಪ್ರಮತರು, ಶಿವನಿಗೆ ಯಾರು ಸಹಾಯ ಮಾಡ್ತಾ ಇದ್ದಾನೆ, ಅವನು ಭೂತನಾಥ ಅಲ್ವಾ, ಅವನಿಗೆಲ್ಲ ಇಂಥವೇ ಎಲ್ಲ ಭೂತಗಳು, ಪ್ರೇತಗಳು, ಪ್ರಮತರು, ಗುಹ್ಯಕರು, ಢಾಕಿನಿಯರು, ಪಿಶಾಚಿಗಳು ಇವರೆಲ್ಲ ಬೇತಾಳ ಇವೆಲ್ಲರೂ ಸಹ ಅವರಿಗೆ ಶಿವನ್ ಕಡೆ ಸಹಾಯ ಮಾಡ್ತಾ ಇದ್ದಾರೆ. ಇವೆಲ್ಲ ಬಲಶಾಲಿ ಪ್ರೇತಗಳ ಮತ್ತು ನರಕದ ನಿವಾಸಿಗಳ ನೆರವುಂಟು. ಎಲ್ಲರೂ ಇವನಿಗೆ ಶಿವನ್ ಕಡೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಆದ್ರಿಂದ ಅವನನ್ನು ಭೂತನಾಥ ಎಂದು ಕರೀತಾರಲ್ಲ. ಎಲ್ಲಾ ಪ್ರೇತಗಳಿಗೆ ಬ್ರಹ್ಮರಾಕ್ಷಸರು, ಬಹುಶಾಲಿಗಳು, ಬ್ರಾಹ್ಮಣರು ಪ್ರೇತಗಳಾದಾಗ ಬ್ರಹ್ಮರಾಕ್ಷಸ ಅಂದ್ರೆ ಬ್ರಾಹ್ಮಣರು ಪ್ರೇತಗಳಾದಾಗ ಬ್ರಹ್ಮರಾಕ್ಷಸರಾಗ್ತಾರೆ ಅಂದ್ರೆ ಯಾವಾಗ ಬ್ರಾಹ್ಮಣರಿದಾರಲ್ಲ ತಮ್ಮ ಧಾರ್ಮಿಕತೆಯನ್ನು ಬಿಡ್ತಾರೋ, ಅಧಾರ್ಮಿಕ ದಾರಿಯಲ್ಲಿ ನಡೀತಾರೋ, ಅಥವಾ ಒಂಥರ ಬೇರೆ ಒಂದು ಹೆಂಗಸಿಗೆ ಒಂಥರ ಹೆಂಡತಿಯನ್ನ ಅಪಹರಿಸ್ತಾರೋ, ಮತ್ತೆ ಬೇರೆ ಅವರ ಆಸ್ತಿಯನ್ನ ಒಂದು ಧರ್ಮ ಅವ್ರ ಆಕ್ಚುಲಿ ಅವ್ರ ಕೆಲ್ಸನೇ ಧರ್ಮ ಇದಲ್ಲ, ಅದೇ ಅಧರ್ಮದಿಂದ ಯಾವಾಗ ಈ ತರ ಕೆಲಸಗಳನ್ನ ಮಾಡ್ತಾರೋ ಅವರು ಸತ್ತ ನಂತರ ಅವರು ಬ್ರಹ್ಮರಾಕ್ಷಸರಾಗಿ ಹುಡ್ತಾರಂತೆ. ಕೆಲವೊಮ್ಮೆ ಶಾಪದಿಂದನೂ ಬ್ರಹ್ಮರಾಕ್ಷಸರಾಗಿ ಹುಡ್ತಾರೆ. ಕೆಲವೊಂದು ಈ ತರ ಕೃತ್ಯಗಳನ್ನು ಅಧಾರ್ಮಿಕವಾಗಿ ಮಾಡುವ ಕರ್ತವ್ಯಗಳನ್ನ ಬಿಟ್ಬಿಟ್ಟು ಬೇರೆ ಅಧರ್ಮದಿಂದ ನಡ್ಕೊಂಡಾಗ ಇವೆಲ್ಲ ಈ ತರ ಬ್ರಹ್ಮರಾಕ್ಷಸರಾಗಿ ಹುಟ್ಟಿರ್ತಾರೆ. ಇಂಥವ್ರೆಲ್ಲರೂ ಶಿವನ ಜೊತೆಗೆ ಶಿವನಿಗೆ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ. ದೇವೋತ್ತಮ ಕೃಷ್ಣನ ತನ್ನ ಪ್ರಸಿದ್ಧ ಧನುಸ್ಸಾದ ಸಾರಂಗ ಧನುವಿನಿಂದ ಹೊಡೆದು ಎಲ್ಲಾ ಪ್ರೇತಗಳನ್ನ ರಣರಂಗದ ಓಡಿಸ್ತಾನೆ. ಕೃಷ್ಣ ತನ್ನ ಸಾರಂಗ ಧನುದಿಂದ ಎಲ್ಲ ಭೂತ ಪ್ರೇತಗಳನ್ನ ಎಲ್ಲ ಓಡಿಸ್ತಾ ಇದ್ದಾನೆ. ಆಗ ಶಿವನು ತನ್ನ ಆಯುಧ ಅಸ್ತ್ರಗಳನ್ನು ದೇವೋತ್ತಮ ಪುರುಷನ ಮೇಲೆ ಬಿಡಲು ಪ್ರಾರಂಭಿಸಿದನು. ಕೃಷ್ಣನು ಲೀಲಾಜಾಲವಾಗಿ ಈ ಎಲ್ಲ ಪ್ರತ್ಯಸ್ತ್ರಗಳನ್ನು ಯಾವ್ಯಾವ ಅಸ್ತ್ರಗಳನ್ನ ಶಿವ ಬಿಡ್ತಾ ಇದ್ದಾನಲ್ಲ ಅದಕ್ಕೆಲ್ಲಕ್ಕೂ ಅದಕ್ಕೆ ಅಪೋಸಿಟ್ ಆಗಿ ಏನು ಅಸ್ತ್ರಗಳಿರುತ್ತಲ್ಲ ಅದಕ್ಕೆ ಇವನು ಕೃಷ್ಣ ಬಿಟ್ಟು ಅದನ್ನ ನಿವಾರಿಸ್ತಿರ್ತಾನೆ. ಅಂದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇರ್ತಾನೆ. ಅಣುಬಾಂಬಿನಂತಹ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಇನ್ನೊಂದು ಬ್ರಹ್ಮಾಸ್ತ್ರ, ಅಣುಬಾಂಬಿನ ಬ್ರಹ್ಮಾಸ್ತ್ರಕ್ಕೆ ಇನ್ನೊಂದು ಅಣುಬಾಂಬು, ಇದೇ ತರ ವಾಯುಅಸ್ತ್ರಕ್ಕೆ ಮತ್ತೆ ಇನ್ನೊಂದು ಪರ್ವತಾಸ್ತ್ರ ಅಂದ್ರೆ ಒಂದು ಬಾಣ ಬಿಟ್ಟು ಅದಕ್ಕೆ ವಿರೋಧವಾಗಿ ಇನ್ನೊಂದು ಬಾಣವನ್ನು ಬಿಟ್ಟು ಅಲ್ಲಿಗೆ ಅದನ್ನ ಅಂದ್ರೆ ನಿವಾರಿಸ್ಕೊಂಡಿರ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇರ್ತಾರೆ. ಇನ್ನೊಂದು ಶಿವನು ರಣಭೂಮಿಯ ಮೇಲೆ ಪ್ರಚಂಡ ಮಾರುತವು ಬೀಸುವಂತೆ ಅಸ್ತ್ರವನ್ನು ಬಿಟ್ಟಾಗ, ಮಾರುತ ಗಾಳಿ ಬೀಸೋ ತರ ಒಂದು ಅಸ್ತ್ರವನ್ನ ಬಿಟ್ಟಾಗ ಅದನ್ನ ತಡೆಯಕ್ಕೋಸ್ಕರ ಇನ್ನೊಂದು ಅಸ್ತ್ರವನ್ನ ಕೃಷ್ಣ ಬಿಡ್ತಾ ಇರ್ತಾನೆ. ಹಾಗೆ ಶಿವನು ಭಯಂಕರ ಅಗ್ನೇಯಾಸ್ತ್ರವನ್ನು ಬಿಟ್ಟಾಗ ಕೃಷ್ಣನ ಪ್ರತಿಯಾಗಿ ಭಾರಿ ಮಳೆಯನ್ನು ಅಗ್ನೇಯಾಸ್ತ್ರ ಬಿಟ್ಟೆ ಶಿವ ಇನ್ನು ಮಳೆ ಬರುವಂತ ಒಂದು ಅಸ್ತ್ರವನ್ನ ಬಿಡ್ತಾನೆ ಕೃಷ್ಣ ಬಿಟ್ಟನು. ಕಡೆಗೆ ಶಿವನು ತನ್ನ ಸ್ವಂತ ಅಸ್ತ್ರವಾದ ಸ್ವಂತ ಅಸ್ತ್ರ ಅಂದ್ರೆ ಅದು ಪಾಶುಪತಾಸ್ತ್ರ ಅಲ್ವಾ, ಅದನ್ನ ಬಿಟ್ಟಾಗ ಕೃಷ್ಣನ್ ಯಾವ್ದು ತಿಳಿದ್ರೆ ನಾರಾಯಣ ಅಸ್ತ್ರ. ಸೊ ಪ್ರತಿಯಾಗಿ ಬಿಡ್ತಾನೆ. ಶಿವನಿಗೆ ಕೃಷ್ಣನ್ ಯುದ್ಧ ಮಾಡಿ ತೀರಾ ಎಷ್ಟಂದ್ರೆ ಶಿವನಿಗೆ ಒಂಥರ ಕಿರಿಕಿರಿ ಅನ್ಸತ್ತೆ. ಎಷ್ಟು ಬಾಣಗಳು ಇದೆಲ್ಲ ಬಿಟ್ಟು ಕಡೆಗೆ ಅವನಿಗೆ ಒಂಥರ ಕಿರಿಕಿರಿ ಆದಾಗ ಕೃಷ್ಣ ಏನ್ ಮಾಡ್ತಾನೆ ನೋಡಿ, ಈ ತರ ಒಂದು ಅಸ್ತ್ರನೂ ಇದೆ ಅಂತೆ, ಆಕಳಿಕೆ ಅಸ್ತ್ರ ಅಂತ. ಇದು ಆಕಳಿಕೆ ಅಸ್ತ್ರನ ಬಿಡ್ತಾನಂತೆ ಪರಮಾತ್ಮ. ಇವನು ಕೃಷ್ಣ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಆ ಕಡೆ ಎಲ್ಲರೂ ಆಕಳಿಸಕ್ ಶುರು ಮಾಡ್ಬಿಡ್ತಾರೆ. ಅದ್ರಲ್ಲೂ ಇವನು ಶಿವ ಆಕಳಿಸಿ ಸುಸ್ತಾಗಿ ಹೋಗ್ಬಿಡ್ತಾನಂತೆ. ಕಡೆಗೆ ಕೃಷ್ಣನು ಈಗ ಶಿವನ ಆಕ್ರಮಣದಿಂದ ಬಾಣಾಸುರನ ಹೋರಾಟಕ್ಕೆ ಅಂದ್ರೆ ಈಗ ಆಕಳಿಸಕ್ಕೆ ಇವನು ಶುರು ಮಾಡ್ತಾನಲ್ಲ ಶಿವ, ಅವಾಗ ಏನಾಗುತ್ತೆ ಅಂದ್ರೆ ಕೃಷ್ಣ ತನ್ನ ಗಮನವನ್ನ ಬಾಣಾಸುರನ ಕಡೆ ಕೊಡ್ಲಿಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅವನಲ್ಲಿ ಆಕಳಕ್ಕೆ ಬರೋ ತರ ಮಾಡ್ಬಿಟ್ಟಿದ್ದಾನೆ. ಈಗ ಶಿವನ ಬಾಣಾಸುರನ ಗಮನವನ್ನು ಬದಲಾಯಿಸಲು ಸಾಧ್ಯವಾಯ್ತು. ಅವನ ಬಾಣಾಸುರನ ಅಂಗರಕ್ಷಕನನ್ನ ಹೋರಾಟಕ್ಕೆ ಅಂಗರಕ್ಷಕ ಕತ್ತಿಗಳು ಮತ್ತು ಗದೆಗಳಿಂದ ಕೊಲ್ಲಲು ಪ್ರಾರಂಭಿಸ ಅಂದ್ರೆ ಈಗ ಬಾಣಾಸುರನ ಹತ್ರ ಬರ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಅವನ ಒಂದು ಅಂಗರಕ್ಷಕನ ಇದ್ ಮಾಡ್ತಾನೆ, ಅವನ ಗದೆಗಳಿಂದ ಕೊಲ್ಲಲು ಪ್ರಾರಂಭಿಸ್ತಾನೆ.
ಈ ಮಧ್ಯೆ ಕೃಷ್ಣನ ಮಗ ಪ್ರದ್ಯುಮ್ನನು ದೇವತೆಗಳ ದಳಪತಿಯಾದ ಕಾರ್ತಿಕೇಯನ್ ಜೊತೆ ಕಾರ್ತಿಕೇಯನ್ ಜೊತೆಲಿ ಇದ್ ಮಾಡ್ತಿದ್ದಾನೆ. ಕಾರ್ತಿಕೇಯನ್ ಅವನಿಗೆ ತುಂಬಾ ಗಾಯ ಎಲ್ಲ ಕಾರ್ತಿಕೇಯನಿಗೆ ತುಂಬಾ ಗಾಯ ಎಲ್ಲ ಮಾಡಿದಾಗ ಇವನೇನ್ ಮಾಡ್ತಾನೆ, ಕಾರ್ತಿಕೇಯ ಬೇಡವೇ ಬೇಡ ನಂಗಿದು ಅಂತ ಹೇಳ್ಬಿಟ್ಟು ಅವನು ಯುದ್ಧ ಭೂಮಿನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ತನ್ನ ಮಯೂರದ ಮೇಲೆ ಕುತ್ಕೊಂಡ್ಬಿಟ್ಟು ನಂಗೆ ಬೇಡ ಬೇಡ ಅಂತ ಹೊರಟೋಗ್ಬಿಡ್ತಾನೆ. ಹಾಗೆಯೇ ಬಲರಾಮನು ಬಾಣಾಸುರನ ದಂಡನಾಯಕ ಕುಭಾಂಡವನ್ನು ತನ್ನ ಗದೆಯ ಪೆಟ್ಟುಗಳಿಂದ ಕುಚ್ಚು ಮಾಡ್ತಿದ್ದನು. ಹೀಗೆ ಬಲರಾಮ ಸಹ ಕುಭಾಂಡು ಅವನನ್ನ ನುಚ್ಚು ನೂರು ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಕೃಷ್ಣನ್ ಕಡೆ ಎಲ್ಲಾರು ಸ್ವಲ್ಪ ಸ್ಟ್ರಾಂಗ್ ಆಗಿ ಎಲ್ಲರೂ ವಿಜಯ ಇದ್ರಲ್ಲಿ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಈಗ ಅವರು ಕುಭಾಂಡು ನೆಲದ ಮೇಲೆ ಬಿದ್ದ ದಳಪತಿಗೆ ಮಾರ್ಗದರ್ಶನದಲ್ಲಿ ಬಾಣಾಸುರ ಸೈನ್ಯವೆಲ್ಲ ಈಗ ಅವರಿಗೆ ಈ ತರ ಎಲ್ಲಾರು ಇದಾಗ್ತಾ ಬಂದ್ರೆ ಅವ್ರಿಗೆ ಮಾರ್ಗದರ್ಶನ ಕೊಡೋರೆ ಯಾರು ಇಲ್ಲ ಬಿಡತ್ತಲ್ಲಿ. ಯಾಕಂದ್ರೆ ಎಲ್ಲಾರು ಯುದ್ಧದಲ್ಲಿದ್ದಾರೆ, ಇವನ್ ಬಾಣಾಸುರನು ಯುದ್ಧದಲ್ಲಿದ್ದಾನೆ. ಅವರ ಸೈನ್ಯದವ್ರಿಗೆ ಯಾರು ಒಂದು ಮಾರ್ಗದರ್ಶನ ಕೊಡೋರೇ ಇಲ್ಲ. ಕಡೆಗೆ ಏನಾಗುತ್ತೆ, ಎಲ್ಲಾರು ಚೆಲ್ಲಾಪಿಲ್ಲಿಯಾಗಿ ಓಡೋಕ್ ಶುರು ಮಾಡ್ಬಿಡ್ತಾರೆ. ತನ್ನ ಸೈನಿಕರು ಮತ್ತು ದಂಡಾಧಿಕಾರಿಗಳು ಸೋತದನ್ನು ಕಂಡು ಬಾಣಾಸುರನಿಗೆ ಬಹು ಕೋಪ ಬಂದಿತ್ತು. ಯಾವಾಗ ತನ್ನ ಕಡೆಯವರೆಲ್ಲ ಸೋತಿದ್ದಾರೆ ಅಂತ ಬಿಟ್ಟು ಸೋತಂಗ್ ಕಾಣಿಸ್ತಾ ಇದೆಯಲ್ಲ, ಎಲ್ಲಾರು ಚೆಲ್ಲಾಪಿಲ್ಲಿಯಾಗಿ ಓಡೋಕ್ ಶುರು ಮಾಡ್ಬಿಡ್ತಾರಲ್ಲ, ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನೇನ್ ಅನ್ಕೊಳ್ತಾನೆ, ಈ ಸಾತ್ಯಕಿ ಜೊತೆಲಿ ಯುದ್ಧ ಮಾಡೋ ಬದ್ಲಿ ನಾನು ಡೈರೆಕ್ಟ್ ಆಗಿ ಇವಾಗ ಕೃಷ್ಣನ್ ಜೊತೆಲೆ ನಾನು ಯುದ್ಧ ಮಾಡ್ಬಿಡ್ಬೇಕು ಅಂತ. ಈಗ ಅವನಿಗೆ ತನ್ನ ಒಂದು 1000 ಕೈಗಳಿಗೆ ಏನು ಕೆಲಸ ಬೇಕಿತ್ತಲ್ಲ, ಆ ಕೆಲಸ ಅಲ್ಲಿ ನನಗೆ ಸಿಕ್ಕುತ್ತೆ ಅಂತ ಅವನಿಗೆ ತುಂಬಾ ಇದಾಗತ್ತೆ. ಮಾಡಿದ ತನ್ನ ಸಹಸ್ರ ಬಾಹುಗಳನ್ನು ಬಳಸಲು ಈಗ ಅವಕಾಶ ಒದಗಿತ್ತು. ಅವನಿಗೆ ತನ್ನ ಒಂದು 1000 ಕೈಗಳನ್ನ ಬಳಸೋಕೆ ಒಂದು ಅವಕಾಶ ಈಗ ಕೃಷ್ಣನ್ ಜೊತೆಲಿ ಇದ್ ಮಾಡ್ತಾ ಇದ್ದಾನಲ್ಲ. ಅವನು ಏಕಕಾಲದಲ್ಲಿ 500 ಬಿಲ್ಲುಗಳನ್ನು 2000 ಬಾಣಗಳನ್ನು ಬಳಸುತ್ತಾ ಕೃಷ್ಣನ ಕಡೆಗೆ ನುಗ್ಗಿದನು. ಅವನು ನೋಡಿ ತನ್ನ ಎಲ್ಲಾ ಕೈಗಳಿಂದ ಬಿಲ್ಲು ಬಾಣಗಳನ್ನು ಇಟ್ಕೊಂಡ್ಬಿಟ್ಟು ಈಗ ಬಿಡ್ತಾ ಇದ್ದಾನೆ. ಇಂತಹ ಮೂರ್ಖನಿಗೆ ಕೃಷ್ಣನ ಶಕ್ತಿ ನಡೆಯಲು ಬರುವುದೇ? ಅವ್ನಿಗೆ ಏನ್ ಗೊತ್ತು ಕೃಷ್ಣನ ಒಂದು ಶಕ್ತಿ ಇಲ್ವಾ? ನಾನು ಯುದ್ಧ ಮಾಡ್ತೀನಿ ಅನ್ಕೊಂಡಿದ್ದಾನೆ, ಆದ್ರೆ ಇಲ್ಲಿ ಕೃಷ್ಣನ ಶಕ್ತಿನ ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿರಾಯಾಸವಾಗಿ ಕೃಷ್ಣನು ಬಾಣಾಸುರನ ಎಲ್ಲಾ ಬಿಲ್ಲುಗಳನ್ನ 2 ತುಂಡಾಗಿ ಮಾಡ್ತಾನೆ. ಎಲ್ಲಾ ಬಿಲ್ಲುಗಳನ್ನ ಕೃಷ್ಣ ತುಂಡು ಮಾಡ್ಬಿಡ್ತಾನೆ. ಅವನು ಮುಂದಕ್ಕೆ ಸಾಗದಂತೆ ಅವನ ರಥದ ಕುದುರೆಗಳು ಇಲ್ಲಿವರೆಗೂ ಅಂತೆ ಮಾಡೋಣ. ಅವನು ಮುಂದಕ್ಕೆ ಬಂದಿರೋ ತರನೇ ಅವನ ರಥವನ್ನೇ ನೆಲದಲ್ಲಿ ಹೂಳಿಸ್ಬಿಡ್ತಾನೆ. ರಥವು ಚೂರು ಚೂರಾಯಿತು. ಇದರ ನಂತರ ಕೃಷ್ಣ ತನ್ನ ಪಾಂಚಜನ್ಯ ಶಂಖವನ್ನ, ಅವನ ರಥ ಎಲ್ಲ ಚೂರಾಗುತ್ತೆ. ಆಮೇಲೆ ಪರಮಾತ್ಮ ಪಾಂಚಜನ್ಯ ಒಂದು ಶಂಖವನ್ನ ಊದ್ತಾನೆ ಅಂತ ಹೇಳ್ತಾರೆ. ಬಾಣಾಸುರ ಏನ್ ಮಾಡ್ತಾ ಇದ್ದಾನೆ, ಬಾಣಾಸುರನಿಗೆ ಅವನು ಒಂದು ದೇವಿನ ಪೂಜೆ ಮಾಡ್ತಾನೆ. ಅವನ ಆ ದೇವಿ ಹೆಸರು ಕೊಟರ ಅಂತ ಹೇಳ್ತಾ ಇದ್ದಾರೆ. ದೇವತೆಯನ್ನ ಪೂಜಿಸ ಎಷ್ಟು ಇತ್ತು ಅಂದ್ರೆ, ಆ ದೇವಿ ಮತ್ತೆ ಇವನು ಅಂದ್ರೆ ತಂದೆ ಮಕ್ಕಳದೊಂದು ಬಾಂಧವ್ಯ ಇತ್ತಂತೆ. ಅವರು ತಾಯಿ ಮಕ್ಕಳಂತಿದ್ರು, ಅಷ್ಟು ಬಾಂಧವ್ಯ ಇತ್ತು. ಬಾಣಾಸುರನ ಪ್ರಾಣಕ್ಕೆ ಅಪಾಯವನ್ನು ಕಂಡು ತಾಯಿ ಕೊಟರಾಗೆ ತಳಮಳವಾಯಿತು. ಆ ದೇವತೆಗೆ ಅವ್ನೇನ್ ಪೂಜೆ ಮಾಡ್ತಿರ್ತಾನಲ್ಲ, ಅಷ್ಟೊಂದು ಇದ್ರಲ್ಲಿ ಭಕ್ತಿಯಿಂದ ಮಾಡ್ತಿರ್ತಾನೆ. ಸೊ ಅವಳಿಗೆ ತುಂಬಾ ಇದಾಗುತ್ತೆ, ಇವ್ ನನ್ನ ಮಗನ್ ಸಮಾನ ಇದ್ ಮಾಡ್ತಿರ್ತಾಳಲ್ಲ, ಸೊ ಈ ತೊಂದರೆ ಆಗ್ತಾ ಇದೆ ಅಂತ ಅವಳಿಗೂ ತಳಮಳ ಆಗುತ್ತೆ. ಅವಳೇನ್ ಮಾಡ್ತಾಳೆ, ಅವಳೇ ರಣಭೂಮಿಗೆ ಬಂದ್ಬಿಡ್ತಾಳೆ. ಹೇಗ್ ಬರ್ತಾಳೆ ಅಂದ್ರೆ ಕೂದಲ ತೆಗೆದುಕೊಂಡ್ಬಿಟ್ಟು ನಗ್ನಳಾಗಿ ಬರ್ತಾಳೆ. ಆದ್ರೆ ಕೃಷ್ಣನಿಗೆ ಒಂಥರ ಈ ನಗ್ನವಾದ ಇದನ್ನ ನೋಡಕ್ಕೆ ಅವ್ನಿಗೆ ಇಷ್ಟವಾಗಲ್ಲ. ಏನ್ ಮಾಡ್ತಾನೆ, ಅವನ್ ಮುಖವನ್ನು ತಿರುಗಿಸ್ಕೊಂಡಿದ್ದೆ ಬಾಣಾಸುರ ಏನ್ ಮಾಡ್ತಾನೆ, ಇದೇ ಅವಕಾಶ ಅಂತ ಹೇಳ್ಬಿಟ್ಟು ಹಿಂಗ್ ತಿರುಗಿದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ಬಿಡ್ತಾನೆ. ಅವನು ಅಲ್ಲಿರ್ತಾನಲ್ಲ, ಅವಳು ಅಂದ್ರೆ ಮಧ್ಯೆ ಬಂದಿರ್ತಾಳೆ. ಆಕ್ಚುಲಿ ದೇವಿ ಅವರಿಬ್ರು ಮಧ್ಯೆ ಬರ್ತಾಳೆ. ಬಂದಾಗ ಅವ್ನು ಕೃಷ್ಣ ಏನ್ ಮಾಡ್ತಾನೆ, ನಂಗೆ ನೋಡಕ್ ಆಗಲ್ಲ ಈ ಒಂದು ಇದು ಅಂತ ಹೇಳಿ ಅಂತ ಕಣ್ಮುಚ್ಕೊಂಡಾಗ ಏನಾಗುತ್ತೆ, ಅವ್ನು ಕಣ್ಮುಚ್ಕೊಂಡಾಗ ಇದೇ ಒಂದು ಅನುಕೂಲವಾದ ಒಂದು ಸಮಯ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಡ್ತಾನೆ, ಬಾಣಾಸುರ ಅಲ್ಲಿಂದ ತಪ್ಸ್ಕೊಂಡು ಯುದ್ಧ ಭೂಮಿಯಿಂದ ತಪ್ಸ್ಕೊಂಡು ಹೋಗ್ಬಿಡ್ತಾನೆ. ಅವನ ಬಿಲ್ಲುಗಳ ಹೆದೆಗಳೆಲ್ಲ ಹರಿದು ಅವನಿಗೆ ಎಲ್ಲಾ ಒಂದು ಬಿಲ್ಲು ಬಾಣ ರಥ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಅವನೀಗ ಏನೇನು ಇಲ್ಲ. ಅವನೀಗ ಏನ್ ಮಾಡ್ತಾನೆ ಅಂದ್ರೆ ನಗರಕ್ಕೆ ಹಿಂತಿರುಗಿ ಅವನು ಹಾಗೆ ಓಡ್ಕೊಂಡು ಹೊಟ್ಟೋಗ್ತಾನಂತೆ. ಆದ್ರೆ ಅವನಿಗೆ ರಥವಾಗ್ಲಿ ಸಾರಥಿ ಆಗ್ಲಿ ಇರ್ಲಿಲ್ಲ. ಆದ್ರಿಂದ ಅವನಿಗೆ ತನ್ನ ನಗರಕ್ಕೆ ಹಿಂತಿರುಗದೆ ಗತ್ತೆಂತರೂ ಇರ್ಲಿಲ್ಲ. ಯುದ್ಧದಲ್ಲಿ ಅವನು ಎಲ್ಲವನ್ನ ಕಳೆದುಕೊಂಡಿದ್ದಾನು. ಅವನಿಗೆ ಏನೇನು ಇಲ್ಲ. ಅವನ ಹತ್ರ ರಥ ಇಲ್ಲ, ಬಿಲ್ಲು ಬಾಣ ಏನೇನು ಇಲ್ಲ, ಯಾರು ಇಲ್ಲ. ಈಗ ಅವನಿಗೆ ಅವನೀಗ ಯುದ್ಧ ಭೂಮಿನೇ ಬಿಡೋದೇ ಅವನಿಗೆ ಲಾಸ್ಟ್ ಇದು ರೆಸಾರ್ಟ್ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಅಂದ್ರೆ ಅಲ್ಲಿಂದ ಬಿಟ್ಬಿಟ್ಟು ಓಡಿ ತನ್ನ ಇದಕ್ಕೆ ಹೊಟ್ಟೋಗ್ತಾನೆ. ಯುದ್ಧ ಭೂಮಿ ಅವನು ಎಲ್ಲವನ್ನ ಕಳೆದುಕೊಂಡ್ಬಿಟ್ಟಿರ್ತಾನೆ, ಅಲ್ಲಿ ಓಡೋಗ್ಬಿಡ್ತಾನೆ. ನಂತರ ಈ ಹರೇ ಕೃಷ್ಣ ಇಲ್ಲಿಗೆ ಮುಗಿಸ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಯ್ತಲ್ಲ ಟೈಮ್? ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅಟೆಂಡೆನ್ಸ್ ಬರ್ಲಿಲ್ಲ ಮಾತಾಜಿ. ಹರೇ ಕೃಷ್ಣ. ಏನಾರ ತಪ್ಪುಗಳಾಗಿದ್ದರೆ ಕ್ಷಮಿಸಿ ಹೇಳೋದ್ರಲ್ಲಿ, ಆಯ್ತಾ? ಹರೇ ಕೃಷ್ಣ. ಅಟೆಂಡೆನ್ಸ್ ಇಲ್ವಾ ಮಾತಾಜಿ? ಹಾಕಿದ್ದಾರೆ ಅಲ್ವಾ? ಹಾಕಿದ್ದಾರೆ ನೋಡಿ.
ಪದರುಪ್ಯಶ್ಚಾಪುಪಾಸಿಂದುಭ್ಯೈವ ಚಾಪತಿತಾನಾಂ ಪಾವನೇಭ್ಯೋ ನಮಗ್ ಬಂದಿಲ್ಲ ಮಾತಾಜಿ. ವಿಷ್ಣುಭ್ಯೋ ನಮೋ ನಮಃ. ಹರೇ ಕೃಷ್ಣ. ವಂದನೆಗಳು ಮಾತಾಜಿ. ಹಾಕಿದ್ದಾರೆ ನೋಡಿ ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದೇನೆ ಮಾತಾಜಿ, ಪುನಃ ಹಾಕಿದೆ ನಾನು. ಲಕ್ಷ್ಮಿ ಮಾತಾಜಿ, ಅದೇನೋ ಕಾಣ್ತಾನೆ ಇಲ್ಲ ನಂದು. ಗಾಯತ್ರಿ ಮಾತಾಜಿ, ನಿಮ್ದು ನೆಟ್ವರ್ಕ್ ಸ್ಲೋ ಇದೆ ಏನೋ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಇವ್ರಿಗೆ ಹೋಸ್ಟ್ ಮಾಡ್ಬೇಕೇನೋ ಅಲ್ಲ ಯಾರ್ದಾರ? ಬೇರೆ ಯಾವ್ದು ಈಗ? ಹೌದು ಮಾತಾಜಿ, ಸ್ವಲ್ಪ ಲೇಟ್ ಆಯ್ತಲ್ಲ ಇವತ್ತು. ನಿತ್ಯಾಂಗಿಗ್ ಮಾಡ್ಲಾ ಮಾತಾಜಿ? ಹಾ ಮಾತಾಜಿ, ನೀವು ನಮಿತಾ ಮಾತಾಜಿ, ನಿತ್ಯಾಂಗಿ ಮಾತಾಜಿಯನ್ನು ಹೋಸ್ಟ್ ಮಾಡಿ ಮಾತಾಜಿ. ಇದೇನ್ ಕ್ಲಾಸ್ ಮಾತಾಜಿ? ಹರೇ ಕೃಷ್ಣ. ಶೀಲ ಪ್ರಭುಪಾದ್ ಓದುವ ತರಗತಿನಾ? ಹೌದು, ಇದು ಮಾತಾಜಿ ಕೃಷ್ಣ ಬುಕ್ ಓದ್ತಾ ಇದ್ದೀನಿ. ಓಕೆ ಓಕೆ ಮಾತಾಜಿ. ಎಷ್ಟನೇ ಅಧ್ಯಾಯ? ಮಾತಾಜಿ 61. ಉಮಾ ಮಾತಾಜಿ ಟೈಮ್ ಆಗಿದೆ, ನೀವು ನಿತ್ಯಾಂಗಿ ಮಾತಾಜಿಯನ್ನು ಹೋಸ್ಟ್ ಮಾಡಿ. ಓಕೆ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಉಮಾ ಮಾತಾಜಿ ಧನ್ಯವಾದಗಳು ಮಾತಾಜಿ, ಎಲ್ಲದಕ್ಕೂ ಧನ್ಯವಾದಗಳು. ಈಗ ಶ್ಲೋಕ ಕ್ಲಾಸ್ ನಡೀತಾ ಇದೆ, ಶ್ಲೋಕ ಕ್ಲಾಸ್ ಇವಾಗ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ವಾಯ್ಸ್ ಕ್ಲಿಯರ್ ಇದೆಯಾ ಮಾತಾಜಿ ನಂದು? ಹರೇ ಕೃಷ್ಣ ಮಾತಾ, ಕ್ಲಿಯರ್ ಇದೆ ಮಾತಾಜಿ. ಹರೇ ಕೃಷ್ಣ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.